ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ನಮಸ್ಕಾರ, ವಿ4 ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ತಾರನಾಥ್ ಗಟ್ಟಿ ಕಾಪಿಕಾಡ್. ಈ ದಿವಸದ ನಮ್ಮ ಮಾತುಕತೆ ಅದೇ ಕೇಂದ್ರ ಸರ್ಕಾರ ಇವತ್ತು ಕಳೆದ 54 ದಿವಸಗಳಿಂದ ದಿಲ್ಲಿನಲ್ಲಿ ಪ್ರತಿಭಟನೆ ನಡೆಸ್ತಾ ಇದ್ದಂಥ ರೈತ ಸಂಘಟನೆಗಳ ಜೊತೆಗೆ ಮಾತುಕತೆ ನಡೆಸಿದೆ. 9ನೇ ಸುತ್ತಿನ ಮಾತುಕತೆ ಇದು. ಬಟ್ 9ನೇ ಸುತ್ತಿನ ಮಾತುಕತೆ ಕೂಡ ಮುರಿದು ಬಿದ್ದಿದೆ. ಇವತ್ತಿನ ಮಾತುಕತೆ ಸ್ವಾಭಾವಿಕವಾಗಿ ಮುರಿದು ಬೀಳುತ್ತೆ ಅನ್ನುವ ನಿರೀಕ್ಷೆನೇ ರೈತ ಸಂಘಟನೆಗಳು ಮತ್ತು ರೈತರ ವಲಯದಲ್ಲಿ ಇತ್ತು. ಸೊ ಆಗ ಅದು ನಿರೀಕ್ಷೆಯಂತೆ ಆ ಮಾತುಕತೆ ಕೂಡ ಇವತ್ತು ವಿಫಲವಾಗಿದೆ. ಸೊ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಇವತ್ತು ವಿಜ್ಞಾನ ಭವನದಲ್ಲಿ ನಡೆದಂಥ ಈ ಒಂದು ಮಾತುಕತೆ ಸಂದರ್ಭದಲ್ಲಿ ರೈತ ಸಂಘಟನೆಗಳಿಗೆ ಮನವರಿಕೆ ಮಾಡಲಿಕ್ಕೆ ಪ್ರಯತ್ನ ಮಾಡಿದೆ. ನೀವು ನಿಮ್ಮ ಒಂದೇ ಹಠ ಏನಿದೆ, ಈ 3 ಕೃಷಿ ಕಾಯ್ದೆಗಳನ್ನು ಹಿಂಪಡೆಯಬೇಕು ಅನ್ನುವಂಥದ್ದು, ಆ ಒಂದು ನಿಮ್ಮ ಒಂದೇ ಒಂದು ಬೇಡಿಕೆಯಿಂದ ನೀವು ಹಿಂದಕ್ಕೆ ಸರಿಯಬೇಕು ಮತ್ತು ಸರ್ಕಾರದ ಜೊತೆಗೆ ಸ್ವಲ್ಪ ಮೃದು ಧೋರಣೆಯನ್ನು ತೋರಬೇಕು ಅನ್ನುವಂಥ ಒಂದು ಮನವಿಯನ್ನು ಇವತ್ತು ಮಾತುಕತೆ ಸಂದರ್ಭದಲ್ಲಿ ಮಾಡಿದ್ದಾರೆ. ಬಟ್ ರೈತ ಸಂಘಟನೆಗಳು ಅದನ್ನು ನೇರವಾಗಿ ನಿರಾಕರಣೆ ಮಾಡಿದ್ದಾರೆ. ಸೊ 9ನೇ ಸುತ್ತಿನ ಮಾತುಕತೆ ಕೂಡ ಮುರಿದು ಬಿದ್ದಿದೆ. ಸೊ ಇಂಥ ಸಂದರ್ಭದಲ್ಲಿ ಮುಂದೆ ಏನು ಅನ್ನೋಂಥ ಪ್ರಶ್ನೆ ಬರುತ್ತೆ. ಸೊ ಈ ವಿಚಾರವಾಗಿ ಇವತ್ತು ನಾವು ಮತ್ತೆ ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ 3 ಮಂದಿ ರೈತ ನಾಯಕರಿದ್ದಾರೆ. ನಾನು 3 ಮಂದಿ ರೈತ ನಾಯಕರಾಗಿರುವಂಥ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು, ಆಮೇಲೆ ಪ್ರೇಮನಾಥ್ ಶೆಟ್ಟಿ ಅವರು, ಆಮೇಲೆ ಸುಧಾಕರ್ ಜೈನ್ ಅವರು, ಅವರನ್ನು ಪ್ರೀತಿಯಿಂದ ಈ ಒಂದು ಕಾರ್ಯಕ್ರಮಕ್ಕೆ ಸ್ವಾಗತ ಮಾಡ್ತಾ ಇದ್ದೇನೆ. ಎಸ್, ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿ ಅಧ್ಯಕ್ಷರು. ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿ ಅಧ್ಯಕ್ಷರು. ಸುಧಾಕರ್ ಜೈನ್ ಅವರು ಕರ್ನಾಟಕ ರಾಜ್ಯ ರೈತ ಸಂಘದ ಬೆಳ್ತಂಗಡಿ ತಾಲೂಕು ಸಮಿತಿ ಅಧ್ಯಕ್ಷರು. ಈ 3 ರೈತ ನಾಯಕರು ಮತ್ತು ಅವರ ಇತರ ಸಹವರ್ತಿಗಳು ಕೂಡ ಅನೇಕ ಬಾರಿ ವಿ4 ನ್ಯೂಸ್ ಇದೇ ವೇದಿಕೆಯಲ್ಲಿ ಆಯೋಜಿಸಿದಂಥ ಈ ಒಂದು ಕೃಷಿ ಮಸೂದೆ ಸಂಬಂಧಿಸಿದಂಥ ಮಾತುಕತೆ, ಅನಂತರ ರೈತರು ಪ್ರತಿಭಟನೆಯನ್ನು ಆಯೋಜಿಸಿದ ಅಥವಾ ದಿಲ್ಲಿಯಲ್ಲಿ ಕಳೆದ 50 ದಿವಸ ಅಥವಾ 54 ದಿನಗಳಿಂದ ನಡೀತಾ ಇರೋ ಒಂದು ಪ್ರತಿಭಟನೆ ಇದೆ. ಈ ಸಂದರ್ಭದಲ್ಲಿ ನಾವು ಅನೇಕ ಬಾರಿ ಮಾತುಕತೆ ಸಂದರ್ಭದಲ್ಲಿ ಇರ್ಬೋದು ಅಥವಾ ಅನೇಕ ಅಗತ್ಯ ಸಂದರ್ಭದಲ್ಲಿ ಇದೇ ವೇದಿಕೆಯಲ್ಲಿ ಮಾತುಕತೆ ನಡೆಸಿದೆವು. ಆ ಸಂದರ್ಭದಲ್ಲಿ ಕೂಡ ಇವರು ಇಲ್ಲಿ ಭಾಗವಹಿಸಿದ್ದಾರೆ. ಜೊತೆಗೆ ತಮ್ಮ ಅಭಿಪ್ರಾಯ ಅಥವಾ ಆ ಹೋರಾಟದ ಕಿಚ್ಚು ಇದರ ಬಗ್ಗೆಲ್ಲ ಅವರು ನಮ್ಮ ಜೊತೆಗೆ ಅಭಿಪ್ರಾಯವನ್ನು ಹಂಚಿಕೊಂಡಿದ್ದಾರೆ. ಸೊ ಇವತ್ತು ನಾನು ಈಗಾಗಲೇ ಹೇಳಿದ ರೀತಿಯಲ್ಲೇ ಇವತ್ತು 9ನೇ ಸುತ್ತಿನ ಮಾತುಕತೆ ನಡೆದಿತ್ತು. ದಿಲ್ಲಿ ವಿಜ್ಞಾನ ಭವನದಲ್ಲಿ ಕೇಂದ್ರ ಕೃಷಿ ಸಚಿವರು ನರೇಂದ್ರ ಸಿಂಗ್ ತೋಮರ್ ಅವರಿದ್ದರು. ಜೊತೆಗೆ ಈ ಒಂದು ರೈತರ ಪ್ರತಿಭಟನೆಯ ನೇತೃತ್ವವನ್ನು ವಹಿಸಿಕೊಂಡಿರುವಂಥ 40ಕ್ಕೂ ಅಧಿಕ ದೇಶವ್ಯಾಪಿ ರಾಷ್ಟ್ರೀಯ ಮಟ್ಟದ ರೈತ ಸಂಘಟನೆಗಳ ಮುಖಂಡರುಗಳು ಈ ಒಂದು ಸಭೆಯಲ್ಲಿ ಭಾಗವಹಿಸಿದ್ದರು. ಇವತ್ತಿನ ಸಭೆಯಲ್ಲಿ ಮತ್ತೆ ಈ ಒಂದು ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಕೇಳಿಕೆ ಮಂಡಿಸಿರುವಂಥದ್ದು ಅಥವಾ ನೇರವಾಗಿ ರೈತರಿಗೆ ಹೇಳಿರುವಂಥದ್ದು, ರೈತರೇ ಅಥವಾ ರೈತ ಸಂಘಟನೆಯವರೇ, ನೀವುಗಳು ಪ್ರತಿ ಬಾರಿ ಕೂಡ ಕೇಂದ್ರ ಸರ್ಕಾರ ಹಠಕ್ಕೆ ಬಿದ್ದಿದೆ ಅಂತ ಹೇಳ್ತಾ ಇದ್ದೀರಿ. ಬಟ್ ನೀವು ಹಾಗೆ ತಿಳಿಬೇಡಿ, ನಾವು ನಿಮ್ಮ ಹತ್ರ ಮನವಿ ಮಾಡ್ತೇವೆ, ನೀವು ತಕ್ಕ ಮಟ್ಟಿಗೆ ನೀವು ಸ್ವಲ್ಪ ಮೃದು ಧೋರಣೆಯನ್ನು ತೋರಬೇಕು ಅಂತ ಇವತ್ತು ಹೇಳಿರುವಂಥದ್ದು. ಸೊ ನಿಮ್ಮ ಅಹವಾಲನ್ನು ಕೇಳಲಿಕ್ಕೆ ಅಥವಾ ನಿಮ್ಮ ಬೇಡಿಕೆಯನ್ನು ಚರ್ಚೆ ಮಾಡಲಿಕ್ಕೆ ನಾವು ಸಮಿತಿಯನ್ನು ರಚಿಸಿದ್ದೇವೆ. ನಿಮ್ಮ ಬೇರೆ ಬೇರೆ ಸಂದರ್ಭದ ಮನವಿಗಳನ್ನು ನಾವು ಕೇಳಿಸಿಕೊಂಡಿದ್ದೇವೆ ಅಥವಾ ಆ ಬಗ್ಗೆ ಸಮಿತಿಯನ್ನು ರಚಿಸ್ತೇವೆ ಅಂತ ನಾವು ಹೇಳಿದ್ದೇವೆ. ಸೊ ನಾವು ನಿಮ್ಮ ಪರವಾಗಿ ಮೃದು ಧೋರಣೆ ತೋರಿದ್ದೇವೆ, ಆದರೆ ನೀವು ಸರ್ಕಾರದ ಪರವಾಗಿ ಮೃದು ಧೋರಣೆ ತೋರ್ತಾ ಇಲ್ಲ. ನೀವು ಕೇವಲ ಹಠಕ್ಕೆ ಬಿದ್ದಿದ್ದೀರಿ 3 ಕೃಷಿ ಮಸೂದೆಗಳನ್ನು ಹಿಂಪಡೆಯಬೇಕು ಅಂತ. ಸೊ ಇದರಿಂದ ನೀವು ಸ್ವಲ್ಪ ಮೃದು ಧೋರಣೆ ತೋರಬೇಕು ಅಂತ ಇವತ್ತು ಕೂಡ ಕೇಂದ್ರ ಸರ್ಕಾರ ಮನವಿ ಮಾಡಿರುವಂಥದ್ದು ಇವತ್ತಿನ ಸಭೆಯಲ್ಲಿ. ಬಟ್ ನ್ಯಾಚುರಲ್ ಆಗಿ ಅಥವಾ ನಿರೀಕ್ಷೆಯಂತೆ ಇವತ್ತಿನ ಸಭೆ ಕೂಡ ವಿಫಲವಾಗಿದೆ. ಒಂದು ಕಾರಣ ಇತ್ತು, ಈ ನಡುವೆ ಸುಪ್ರೀಂ ಕೋರ್ಟ್ ಏನೊಂದು ಸಮಿತಿ ಮಾಡಿದೆ. ಆ ಸಮಿತಿಯ ಮುಂದೆ ಅಹವಾಲನ್ನು ರೈತರು ಮಂಡಿಸಬೇಕು ಮತ್ತು ಆ ಸಮಿತಿ ರೈತರ ಅಹವಾಲು ಅಥವಾ ಅವರ ಬೇಡಿಕೆಯನ್ನು ಕೇಳಬೇಕು ಅನ್ನುವಂಥ ವಿಚಾರ ಇತ್ತು. ಸೊ ಆ ಸಮಿತಿಯ ಸಭೆ ಕೂಡ 19ನೇ ತಾರೀಕಿಗೆ ನಡೀಲಿಕ್ಕಿದೆ. ಸೊ ಹಾಗಾಗಿ ನಾವು ಎರಡೆರಡು ಕೇಂದ್ರದ ನಡುವೆ ನಮ್ಮ ವಾದವನ್ನು ಮಂಡಿಸೋದು ಅಥವಾ ನಮ್ಮ ಅಭಿಪ್ರಾಯಗಳನ್ನು ಅಥವಾ ನಮ್ಮ ಬೇಡಿಕೆಗಳನ್ನು ಮಂಡಿಸೋದು ಅನ್ನುವಂಥ ಒಂದು ಸಣ್ಣ ಗೊಂದಲ ಕೂಡ ರೈತರ ಸಂಘಟನೆಗಳ ನಡುವೆ ಇತ್ತು. ಜೊತೆಗೆ ಆ ಹಿನ್ನೆಲೆಯಲ್ಲಿ ಇವತ್ತಿನ ಮಾತುಕತೆ ಕೂಡ, ಯಾಕಂದರೆ ಕೇಂದ್ರ ಸರ್ಕಾರದ ಮುಂದೆ ಇವತ್ತು ನಾವು ಹೇಳಿದರೂ ಕೂಡ ನಾಡಿದ್ದು 19ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ನೇಮಕ ಮಾಡಿರುವಂಥ ಸಮಿತಿಯ ಮುಂದೆ ನಮ್ಮ ಅಹವಾಲನ್ನು ಮತ್ತೆ ಹೇಳಬೇಕಾಗತ್ತೆ. ಸೊ ಹಾಗಾಗಿ ಇವತ್ತಿನ ಸಭೆಯನ್ನು ತೀರಾ ಗಂಭೀರವಾಗಿ ರೈತ ಸಂಘಟನೆಗಳು ಕೂಡ ಪರಿಗಣಿಸಿರಲಿಲ್ಲ. ಬಟ್ ಈ ಒಂದು ನಿರೀಕ್ಷೆಯಂತೆ
ಅದು ನಿರೀಕ್ಷೆ ಅಂತಲ್ಲ, ನಿರೀಕ್ಷೆ ಇಲ್ಲದ ಸಭೆ ಅಂತ ಇವತ್ತು ಮಧ್ಯಾಹ್ನನೇ ರೈತ ಸಂಘಟನೆಗಳು ಹೇಳಿಕೊಂಡಿದ್ದವು. ಇದು ನಿರೀಕ್ಷೆ ಇಲ್ಲದ ಸಭೆ ಅಂತ. ಸೊ ಸ್ವಾಭಾವಿಕವಾಗಿ ಇವತ್ತಿನ ಮಾತುಕತೆ ಮುರಿದು ಬಿದ್ದಿದೆ. ಸೊ ಇನ್ನು ಮುಂದಕ್ಕೆ ಏನು 19ನೇ ತಾರೀಕಿಗೆ ತಮ್ಮ ಅಹವಾಲನ್ನು ನಾವು ಸುಪ್ರೀಂ ಕೋರ್ಟ್ ನೇಮಿಸಿರುವ ಸಮಿತಿ ಮುಂದೆ ಹೇಳ್ತೇವೆ ಅಂತ ರೈತ ಸಂಘಟನೆಗಳು ಈಗಾಗಲೇ ಹೇಳಿದೆ. ಇದು ಓಸ್ವಾಲ್ಡ್ ಫರ್ನಾಂಡಿಸ್ ಅವರೇ, ಕಳೆದ ಹತ್ತಿರ 2 ತಿಂಗಳಾಗ್ತಾ ಬಂತು. ಸುದೀರ್ಘವಾದಂಥ ಒಂದು ಚಳವಳಿ ಇದು. ಸ್ವತಂತ್ರ ಹೋರಾಟದ ನಂತರ ಭಾರತದಲ್ಲಿ ನಡೆದಂಥ ಬಹುದೊಡ್ಡ, ಯಾಕಂತ ಹೇಳಿದ್ರೆ ಇಲ್ಲಿ ಲಕ್ಷಗಟ್ಟಲೆ ರೈತರು ಇವತ್ತು ಬೀದಿಯಲ್ಲಿ ಬಂದು ದಿಲ್ಲಿಯ ಗಡಿಯಲ್ಲಿ ಬಂದು ಕುಳಿತುಕೊಂಡಿದ್ದಾರೆ. ಬಟ್ ಎಲ್ಲೂ ಕೂಡ ಸುಪ್ರೀಂ ಕೋರ್ಟ್ ಒಂದು ಹಂತದಲ್ಲಿ ಮಧ್ಯಪ್ರವೇಶ ಮಾಡಿತೇ ವಿನಃ ಕೇಂದ್ರ ಸರ್ಕಾರ ತುಂಬ ಏನೋ ಒಂದು ಮೃದುವಾದ ಧೋರಣೆಯಲ್ಲಿ ರೈತರ ಜೊತೆಗೆ ಮಾತುಕತೆಗೆ ಬರ್ತಾ ಇಲ್ಲ. ಹೌದು. ಸೊ ಇಂಥ ಸಂದರ್ಭದಲ್ಲಿ ಈಗ ನೀವು ನಿಮ್ಮ ರೈತ ಸಂಘಟನೆಗಳು, ಯಾಕಂದರೆ ಇಡೀ ದೇಶವ್ಯಾಪಿಯಾಗಿ ಈಗ ನೀವು ಒಂದು ನೆಟ್ವರ್ಕ್ನ ಒಳಗಡೆ ಬಂದಿದ್ದೀರಿ. ನಿಮ್ಮ ಕೇಂದ್ರ ಸಮಿತಿಗಳು ಏನು ತೀರ್ಮಾನ ಮಾಡುತ್ತೆ ಅದನ್ನು ನಿಮ್ಮ ರಾಜ್ಯ ಸಮಿತಿಗಳು, ಜಿಲ್ಲಾ ಸಮಿತಿಗಳು, ತಾಲೂಕು ಸಮಿತಿಗಳು ಈಗ ಅನುಷ್ಠಾನ ಮಾಡ್ತಾ ಉಂಟು. ಈಗ ಇವತ್ತಿನ ಏನು ವಿಚಾರವನ್ನು ಕೂಡ ನಾನು ನಿಮ್ಮ ಮುಂದೆ ಇಟ್ಟಿದ್ದೇನೆ. ನೀವು ಏನು ಹೇಳಲಿಕ್ಕೆ ಬಯಸ್ತೀರಿ? ಇದು ಖಂಡಿತವಾಗಿ ಇದು ಸ್ವಾತಂತ್ರ್ಯ ಸಂಗ್ರಾಮ, ಇನ್ನೊಂದು ಸ್ವಾತಂತ್ರ್ಯ ಸಂಗ್ರಾಮ ಅಂತ ಹೇಳಲಿಕ್ಕೆ ಬಯಸ್ತೇನೆ ನಾನು. ಇವತ್ತು ಹೋರಾಟ ಅಂದರೆ ಇಷ್ಟು ಪಕ್ವತೆಗೆ ಬಂದಿದೆ ಅಂದರೆ ಇವತ್ತು ಹೋರಾಟ ದಿನದಿಂದ ದಿನಕ್ಕೆ ಬಹಳಷ್ಟು ಜಾಸ್ತಿ ಆಗ್ತಾ ಇದೆ. ಇವತ್ತು ಅಲ್ಲಿ ಸೇರುವ ರೈತರು ಕೂಡ ಜಾಸ್ತಿ ಆಗ್ತಾ ಇದೆ. ಇವತ್ತು ನೋಡಿ ಸುಪ್ರೀಂ ಕೋರ್ಟ್ ಇದರಲ್ಲಿ ಮಧ್ಯಪ್ರವೇಶ ಮಾಡಿದ್ದು ಬಹಳ ಒಳ್ಳೆಯ ವಿಚಾರ. ಅದಕ್ಕೋಸ್ಕರ ಅವ್ರಿಗೆ ನಾನು ಏನು ಸುಪ್ರೀಂ ಕೋರ್ಟ್ನ ಮುಖ್ಯ ನ್ಯಾಯಮೂರ್ತಿಗಳಿಗೆ ನಾನು ಅಭಿನಂದನೆ ಸಲ್ಲಿಸ್ತೇನೆ, ಅದನ್ನು ಸ್ವಾಗತ ಮಾಡ್ತೇವೆ. ಆದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಏನು ರಚಿಸಿದ ಸಮಿತಿ ಏನು 4 ಜನ ಏನು ಕೃಷಿ ಏನು ಸಂಘಟನೆ ರೈತ ಮುಖಂಡರನ್ನು ನೇಮಿಸಿದ್ದಾರೆ. ಅವರು ಎಲ್ಲರೂ ಈ ಬಿಲ್ಗಳ ಪರವಾಗಿದ್ದವರು. ಒಬ್ಬರು ರೈತ ಮುಖಂಡರು ಮತ್ತೆ 3 ಮಂದಿ ಕೃಷಿ ತಜ್ಞರು ಅಂತ ಹೇಳಿಕೊಂಡು ಸರ್ಕಾರ ಈ ಒಂದು ಸಮಿತಿಯನ್ನು ನೇಮಕ ಮಾಡಿದೆ. ಅದು ಒಬ್ಬರು ರೈತ ಮುಖಂಡರು, ಕಿಸಾನ್ ಸಂಘಟನೆಯ ಕೃಷಿ ಆರ್ಥಿಕ ತಜ್ಞ ಅಶೋಕ್ ಗುಲಾಟಿ ಇದ್ದಾರೆ. ಆಲ್ ಇಂಡಿಯಾ ಕೋಆರ್ಡಿನೇಷನ್ ಕಮಿಟಿ ಭಾರತೀಯ ಕಿಸಾನ್ ಯೂನಿಯನ್ ಭೂಪಿಂದರ್ ಸಿಂಗ್ ಮಾನ್ ಇದ್ದಾರೆ. ದಕ್ಷಿಣ ಏಷ್ಯಾದ ಅಂತಾರಾಷ್ಟ್ರೀಯ ಆಹಾರ ನೀತಿ ನಿರ್ದೇಶಕ ಪ್ರಮೋದ್ ಕುಮಾರ್ ಜೋಶಿ ಇದ್ದಾರೆ. ಶೇತಕಾರಿ ಸಂಘಟನೆಯ ಅನಿಲ್ ಘನ್ವತ್ ಇದ್ದಾರೆ. ಇವತ್ತು ಭೂಪಿಂದರ್ ಸಿಂಗ್ ಮಾನ್ ಅವರು ಅವರ ಏನು ಆ ಕಮಿಟಿಯಿಂದ ಹೊರ ಬಂದಿದ್ದಾರೆ. ಸ್ವಾಭಾವಿಕವಾಗಿ ಅವರು ಹೊರಗೆ ಬರಬೇಕಾಗತ್ತೆ. ಯಾಕಂತ ಹೇಳಿದ್ರೆ ಅವರು ಪ್ರತಿನಿಧಿಸ್ತಾ ಇರುವಂತ ಭಾರತೀಯ ಕಿಸಾನ್ ಸಂಘಟನೆ ಏನಿದೆ ಅದು ಬಿಜೆಪಿಯ ಸಂಘಟನೆ ಅಥವಾ ಸಂಘ ಪರಿವಾರದ ಒಂದು ಸಂಘಟನೆ. ಈಗ ಇಲ್ಲಿ ಒಟ್ಟು ಈ ಹೋರಾಟದಲ್ಲಿ ಕಿಸಾನ್ ಏನು ಭಾರತೀಯ ಅವರು ನೇರವಾಗಿ ಅವರು ಭಾಗಿಯಾಗದಿದ್ದರೂ ಕೂಡ ಅವರು ನಿಮ್ಮ ಹೋರಾಟಕ್ಕೆ ಬೆಂಬಲವಾಗಿ ನಿಂತುಕೊಂಡಿದ್ದಾರೆ. ಇವತ್ತು ನಾಳೆ ನೋಡಿ ಶೇತಕಾರಿ ಸಂಘಟನೆ ಅನಿಲ್ ಘನ್ವತ್ ಕೂಡ ಹೊರಗಡೆ ಬರ್ಲಿಕ್ಕೆ ಅವರು ಕೂಡ ಅವರ ನಿಲುವನ್ನು ಹೇಳಿದ್ದಾರೆ. ಈಗ ಉಳಿದಿರುವುದು ಬರೇ ಸುಪ್ರೀಂ ಕೋರ್ಟ್ ಅಲ್ಲಿ ಇಬ್ಬರು ಮಾತ್ರ. ಇವರು ಸಂಘಟನೆ ಏನು ಸರ್ಕಾರ ಕಡೆಯಿಂದ ಕಮಿಟಿ ಮಾಡಿದವರಲ್ಲಿ ಉಳಿದವರು ಇಬ್ಬರು ಮಾತ್ರ. ಇವತ್ತು ರೈತರು ಖಡಾಖಂಡಿತವಾಗಿ ಹೇಳಿದ್ದಾರೆ, ಈ ಕಮಿಟಿ ಮುಂದೆ ನಾವು ಯಾವುದೇ ರೀತಿಯಲ್ಲಿ ನಮ್ಮ ಸಮಸ್ಯೆಗಳನ್ನು ಹಂಚಿಕೊಳ್ಳುವುದಿಲ್ಲ, ನಮ್ಗೆ ಅದರ ಮೇಲೆ ವಿಶ್ವಾಸವಿಲ್ಲ. ನಾವು ರೈತರ ಏನು ಸರ್ಕಾರದ ಜೊತೆಯಲ್ಲಿ ನಾವು ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ. ಬೇಕಿದ್ರೆ ಯಾವುದೇ ಮಟ್ಟದ ಚರ್ಚೆಗೂ ನಾವು ದಿನಾಲು ನೀವು ಭೇಟಿ ಕರೆದ್ರು ನಾವು ಚರ್ಚೆ ಮಾಡ್ಲಿಕ್ಕೆ ಸಿದ್ಧ ಇದ್ದೇವೆ. ಆದ್ರೆ ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ರಚಿಸಿದ ಸಮಿತಿಯ ಮುಂದೆ ಹೋಗಿ ನಮ್ಮ ಏನು ಏನು ಈ ಅಹವಾಲುಗಳನ್ನು ನಾವು ಅವರ ಹತ್ರ ಸಲ್ಲಿಸಲಿಕ್ಕೆ ಸಿದ್ಧರಿಲ್ಲ. ಇದು ನಾನು ಹೇಳಿದೆ, ಇದು ಅವರ ನಿಲುವು ಸರಿಯಾಗಿದೆ. ನಾವು ಅವರ ನಿಲುವಿಗೆ ನಾವು ಕೂಡ ಬದ್ಧರಾಗಿದ್ದೇವೆ. ಆ ನಿಟ್ಟಿನಲ್ಲಿ ಇವತ್ತು ನಮ್ಮ ಜಿಲ್ಲೆಯಲ್ಲಿ ಕೂಡ ನಾಡ್ದು 26ಕ್ಕೆ ಏನು ಈ ಭಾರತ ದೇಶದ ಏನು ದೆಹಲಿಯಲ್ಲಿ ಏನು ಗಣರಾಜ್ಯೋತ್ಸವ ದಿನದಂದು ಪ್ರಜಾಪ್ರಭುತ್ವ ದಿನದಂದು ಏನು ಪರೇಡ್ ಮಾಡ್ಲಿಕ್ಕೆ ಹೊರಟಿದ್ದಾರೆ ರೈತರು, ಅದರ ಬೆಂಬಲವಾಗಿ ನಮ್ಮ ರಾಜ್ಯದಲ್ಲಿ ಕೂಡ 26ಕ್ಕೆ ನಾವು ಪರೇಡ್ ಮಾಡ್ತೇವೆ ಬೆಂಗಳೂರಲ್ಲಿ. ಅದೇ ರೀತಿ ನಮ್ಮ ಜಿಲ್ಲೆಯಲ್ಲಿ ಕೂಡ DC ಆಫೀಸ್ ಹಿಡಿದು ಏನು ಮಿನಿ ವಿಧಾನಸೌಧ ಏನು AC ಅವರ ಕಚೇರಿ ಇದೆ, ತಹಶೀಲ್ದಾರ್ ಕಚೇರಿ ಮುಂಭಾಗದಲ್ಲಿ ಅದೇ ಅಲ್ಲಿ ತನಕ ನಾವು ಪರೇಡ್ ಮಾಡಿ ಅಲ್ಲಿ ಒಂದು ಸಣ್ಣ ಸಭೆಯನ್ನು ಕೂಡ ನಾವು 2.5 ಗಂಟೆ ನಂತರ ಮಾಡ್ಲಿಕ್ಕೆ. ಅಂದ್ರೆ ನಿಮ್ಮ ನಿಲುವು ಬಾರಿ ಅಚಲವಾಗಿದೆ ಅಂತ ನಿಮ್ಮ ಹೋರಾಟ. ಯಾಕಂದ್ರೆ ಈ ಮೊದಲು ಘೋಷಣೆ ಮಾಡಿದಾಗೆ ಜನವರಿ 26ರ ಏನು ಗಣರಾಜ್ಯೋತ್ಸವ ದಿನ ರೈತರ ಪರೇಡ್ ಅದು ನಡೆಯುತ್ತೆ. ಖಂಡಿತ ನಡೆಯುತ್ತೆ. ಎಲ್ಲ ನನ್ನ ಲೆಕ್ಕದಲ್ಲಿ ಕರ್ನಾಟಕದ ಸುಮಾರು 27 ಜಿಲ್ಲೆಗಳಲ್ಲಿ ಪರೇಡ್ ನಡೆಯುತ್ತದೆ. ಅದೇ ರೀತಿ ನಮ್ಮ ಬೆಂಗಳೂರಲ್ಲಿ ಕೂಡ ಇದು ಪರೇಡ್ ಖಂಡಿತವಾಗಿ ನಡೆಯುತ್ತೆ. ಎಸ್ ಇದು ಪ್ರೇಮ್ನಾಥ್ ಶೆಟ್ಟಿ ಅವರೇ, ಇವತ್ತಿನ ಬೆಳವಣಿಗೆಯನ್ನು ನೀವು ನೋಡಿದ್ದೀರಿ, ಕೇಳಿದ್ದೀರಿ. ಸೊ ನಿಮ್ಮ ನಿಲುವು ಅಭಿಪ್ರಾಯಗಳೇನು? ಸ್ವಾತಂತ್ರ್ಯ ನಂತರದ ಇದು ಇದೊಂದು ಸಂಗ್ರಾಮ ಆಗಿದೆ. ಸಂಗ್ರಾಮ ಇತಿಹಾಸದ ಪುಟದಲ್ಲಿ ಉಳಿಯುವಂತ ಸಂಗ್ರಾಮ.
ಅಂತಾರಾಷ್ಟ್ರೀಯ ಮಾಧ್ಯಮಗಳು ಹೇಳಿದೆ ಇದು ಅಂತಾರಾಷ್ಟ್ರೀಯ ಮಾಧ್ಯಮಗಳಲ್ಲಿ ವಿವಿಧವಾದಂತಹ ಚಳವಳಿ, ಅತ್ಯಂತ ದೊಡ್ಡ ಚಳವಳಿ, ಅತಿ ದೊಡ್ಡ ಸಂಖ್ಯೆಯಲ್ಲಿ ರೈತ ವಿರೋಧಿ ನೀತಿಯ ವಿರುದ್ಧ ಇಂತಹ ಚಳವಳಿಗಳು ಈ ಭಾರತದಲ್ಲಿ ನಡೆದಿಲ್ಲ. ಇದು ಐತಿಹಾಸಿಕ ಚಳವಳಿ ಆಗಿದೆ. ಆಮೇಲೆ ಕಳೆದ 52 ದಿನದಿಂದ ನಿರಂತರವಾಗಿ ಚಳವಳಿ ದಿನದಿಂದ ದಿನಕ್ಕೆ ಅದರ ವೇಗ ಜಾಸ್ತಿ ಆಗ್ತಾ ಬರೋದು, ಅದನ್ನು ಕುಗ್ಗಿಸುವಂತ ಕೆಲವು ಕುತಂತ್ರಗಳು ಕೇಂದ್ರ ಸರ್ಕಾರದಿಂದ ನಡೆದರೂ ಕೂಡ ಅದಕ್ಕೆ ಯಾವುದಕ್ಕೂ ಜಗ್ಗದೆ ನಮ್ಮ ರೈತ ಸಂಘಟನೆಗಳು ದಿನದಿಂದ ದಿನಕ್ಕೆ ಅಲ್ಲಿ ಜನಸಂಖ್ಯೆ ಜಾಸ್ತಿ ಆಗ್ತಾ ಇದೆ. ಇವತ್ತು ಕೇರಳದಿಂದ ಸುಮಾರು 250 ಟ್ರ್ಯಾಕ್ಟರ್ಗಳು ಇವತ್ತು ಹೊರಟಿದ್ದಾವೆ ಡೆಲ್ಲಿಗೆ, 26ನೇ ತಾರೀಕಿನಲ್ಲಿ ಜಾಯಿನ್ ಆಗ್ತವೆ. ಅದು ಕೂಡ ಅವರು ನಮ್ಮ ಕೇರಳ ಸರ್ಕಾರದ ಅನುಮತಿ ಪಡೆದು ಹೊರಡ್ತಾ ಇದ್ದಾವೆ. ಆಮೇಲೆ ಕರ್ನಾಟಕದ ಸುಮಾರು 100-150 ಟ್ರ್ಯಾಕ್ಟರ್ಗಳು ಇವತ್ತು ಹೊರಟಿದ್ದಾವೆ. ಆಮೇಲೆ ಎಲ್ಲಾ ರಾಜ್ಯಗಳಿಂದಲೂ ಟ್ರ್ಯಾಕ್ಟರ್ ರ್ಯಾಲಿಗೆ ಸಜ್ಜಾಗ್ತಾ ಇದೆ. ಡೆಲ್ಲಿ ಸಂಪೂರ್ಣವಾಗಿ ಬಂದ್ ಆಗ್ತದೆ. ಆಮೇಲೆ ಸುಪ್ರೀಂ ಕೋರ್ಟ್ ನಿನ್ನೆ ಏನು ತೀರ್ಪು ಕೊಟ್ಟಿದೆ, ಆ ತೀರ್ಪು ಕೇಂದ್ರ ಸರ್ಕಾರ ಕೊಡುವ ತೀರ್ಪನ್ನು ಸುಪ್ರೀಂ ಕೋರ್ಟ್ ಮುಖಾಂತರ ಅವರು ಕೊಡಿಸಿದ್ದಾರೆ. ಯಾಕಂದ್ರೆ ಇವತ್ತು ಸುಪ್ರೀಂ ಕೋರ್ಟ್ ಕೂಡ ಅವರ ಕೈ ಒಳಗೆ ಹೋಗಿದೆ ಅಂತ ನಮಗೆ ಅನುಮಾನ ಬಂದಿದೆ. ಯಾಕಂದ್ರೆ ಅವರು ಕೊಟ್ಟಂತ ತೀರ್ಪಿಗೂ ಸುಪ್ರೀಂ ಕೋರ್ಟ್ ಹೇಳೋದಕ್ಕೂ ಏನು ವ್ಯತ್ಯಾಸ ಇಲ್ಲ. ಅದನ್ನು ತೀರ್ಪಿನ ರೂಪದಲ್ಲಿ ಕೊಟ್ಟಿದ್ದಾರೆ. ಇವರು ಹಾರಿಕೆ ಮಾತಲ್ಲಿ ಕೊಡ್ತಾ ಇದ್ರು, ತೀರ್ಪು ತರ ಬಂದಿದೆ. ಈ ಸುಪ್ರೀಂ ಕೋರ್ಟ್ ಮೇಲೇನು ವಿಶ್ವಾಸ ಕಳ್ಕೊಳ್ಳುವಂತ ಪರಿಸ್ಥಿತಿ ಸಂಘಟನೆಗಳಿಗೆ ಇವತ್ತು ಒದಗಿ ಬಂದಿದೆ. ನಾವು ಸುಪ್ರೀಂ ಕೋರ್ಟಿನ ನಮಗೆ ನ್ಯಾಯ ಸಿಗುತ್ತೆ ಅನ್ನುವ ವಿಶ್ವಾಸದ ಮೇಲೆ ನಾವಿದ್ವಿ, ಆ ವಿಶ್ವಾಸವನ್ನು ಇವತ್ತು ಕಳ್ಕೊಂಡಿದ್ವಿ. ಅಂದ್ರೆ ಅವರು ನೇಮಕ ಮಾಡಿರುವ ಸಮಿತಿಯ ಎಲ್ಲಾ ಸದಸ್ಯರು ಈ 3 ಕೃಷಿ ಕಾಯ್ದೆಯನ್ನು ಬೆಂಬಲಿಸುವವರು ಅಂತ ಸಮಿತಿ ಮಾಡುವಾಗ ಯಾವುದೇ ರಾಜಕೀಯ ಪಕ್ಷದಲ್ಲಿ ಇಲ್ಲದವರನ್ನು ಸಮಿತಿಗೆ ತರಬೇಕಿತ್ತು. ನಿವೃತ್ತ ಸುಪ್ರೀಂ ಕೋರ್ಟ್ ನ ಜಡ್ಜು ಹಾಲಿ ಜಡ್ಜರನ್ನು ಕೂರಿಸಬೇಕಿತ್ತು. ಅಲ್ಲಿ ನಮಗೆ ನ್ಯಾಯ ಸಿಗುವ ಭರವಸೆ ಇತ್ತು. ಆದ್ರೆ ಇಲ್ಲಿ ಸೇರಿರುವಂತಹ ಎಲ್ಲಾ ಸಮಿತಿಯಲ್ಲಿ ನಮ್ಮ ರೈತ ಸಂಘಟನೆ 2 ಸಮಿತಿಯಲ್ಲಿ ಸೇರಿದರೆ ಅವರು ನೈತಿಕವಾಗಿ ಇವತ್ತು ಆಚೆ ಬಂದಿದ್ದಾರೆ. ಯಾಕೆಂದ್ರೆ ಅವರಿಗೆ ಪ್ರಾಮಾಣಿಕತೆ ಇದೆ. ಮೂಲತಃ ಅವರು ಪಂಜಾಬ್ನಲ್ಲಿ ಹುಟ್ಟಿ ಬೆಳೆದಿದ್ದಾರೆ, ರೈತರ ಋಣದಲ್ಲಿದ್ದಾರೆ. ಅದರಿಂದಾಗಿ ಅವರು ಜೂನಲ್ಲಿ ಪ್ರಧಾನಮಂತ್ರಿ ಹಾಗೂ ಕೃಷಿ ಸಚಿವನಿಗೆ ಲೆಟರ್ ಅಲ್ಲಿ ಕೊಟ್ಟಂತ ಭೂಪಿಂದರ್ ಸಿಂಗ್ ಮಾನೆ ಕೂಡ ಇವತ್ತು ಈಚೆ ಬಂದಿದ್ದಾರೆ ಅಂದ್ರೆ ಅವರು ನೈತಿಕತೆಯನ್ನು ಉಳಿಸ್ಕೊಂಡಿದ್ದಾರೆ ಅಂತ ನಾವು ಅವರಿಗೆ ಅಭಿನಂದನೆ ಸಲ್ಲಿಸ್ತೀನಿ. ಆಮೇಲೆ ಇನ್ನೊಬ್ಬ ಕೃಷಿ ವಲಯದಿಂದ ಹೋದವರು ಕೂಡ ನಾಳೆ ನಿರ್ಗಮಿಸ್ತಾ ಇದ್ದಾರೆ. ಅದರಿಂದ ಆ ಕಮಿಟಿ ದುರ್ಬಲವಾಗಿದೆ, ಆ ಕಮಿಟಿ ಬಿದ್ದೋಗಿದೆ, ಆ ಕಮಿಟಿಗೆ ವ್ಯಾಲ್ಯೂ ಇಲ್ಲದಂತ ಇವತ್ತು ಆಗಿದೆ. ಸುಧಾಕರ್ ಜೈನ್ ಅವರೇ, ಈ ಒಂದು ಪ್ರತಿಭಟನೆ ನಿಲ್ಲುವ ಸಾಧ್ಯತೆಗಳು ಕಾಣಿಸ್ತಾ ಇಲ್ಲ, ಏನು ಹೇಳ್ತೀರಿ? ನಿಲ್ಲುವ ಸಾಧ್ಯತೆ ಇಲ್ಲ ಅಂತ ನಾನು ಮೊನ್ನೆ ಒಂದು ಡಿಬೇಟ್ನಲ್ಲಿ ಹೇಳಿದ್ದೇನೆ. ಇದು ಹಿಂಸಾತ್ಮಕವಾಗಿ ಖಂಡಿತ ಇದು ಒಂದು ಪರಿಹಾರ ಸಿಗುದಿಲ್ಲ ಅದಕ್ಕೆ. ಇದು ಇನ್ನು ರೈತರು ಕಿಚ್ಚೆದ್ದು ಗಲಾಟೆ ಮಾಡಿ ರಕ್ತಪಾತವಾಗಿದ್ರೆ ಮಾತ್ರ ಮತ್ತೆ ಏನೋ ರಾಜ್ಯ ಪಂಚಾಯತ್ಗೆ ಒಪ್ತಾರೆ ಎಂಬ ವಿಚಾರವನ್ನು ಮೊನ್ನೆ ತಿಳಿಸಿದ್ದೇನೆ. ಇದು ಹಾಗೆ ನಡೀತಂತು. ಈಗ ಸುಪ್ರೀಂ ಕೋರ್ಟ್ ಸಹ ಹೇಳೋದು ಅವರಿಗೆ ಮೋದಿಯವರಿಗೆ ಬೆಂಬಲವಾಗಿ ಕಾಣ್ತದೆ. ನಮಗೆಲ್ಲ ರೈತರನ್ನು ಸಮಿತಿಯ ಮೂಲಕ ಸಾಯಿಸಬೇಕಂತ ಒಂದು ನಿರ್ಧಾರ ಬಂದಿದ್ದಾರೆ. ಯಾವುದು ಸುಪ್ರೀಂ ಕೋರ್ಟ್ ಆಗಲಿ ಅಥವಾ ನಮ್ಮ ಸರ್ಕಾರ ಆಗಲಿ, ಕೇಂದ್ರ ಸರ್ಕಾರ ಈ ರೈತರನ್ನು ಸಮಿತಿಯ ಮೂಲಕ ಸಾಯಿಸಬೇಕೆಂಬ ಒಂದು ವಿಚಾರವನ್ನು ಅಲ್ಲಿ ನಮಗೆ ಸ್ಪಷ್ಟವಾಗಿ ನಮ್ಮ ಮನಸ್ಸಿಗೆ ಕಾಣ್ತದೆ. ಹೋರಾಟವನ್ನು ಹತ್ತಿಕ್ಕುವ ಕೆಲಸ. ಈಗ ಎಲ್ಲ ಹೋರಾಟ ಮಾಡುವವರನ್ನು ಮನೆಗೆ ಕಳಿಸಬೇಕು, ಹೆಂಗಸರನ್ನು, ಮಕ್ಕಳನ್ನು, ಮುದುಕರನ್ನು ಮನೆಗೆ ಕಳಿಸಬೇಕಂತ ಒಂದೇ ಒಂದು ಉದ್ದೇಶದಿಂದ ಈ ಸಮಿತಿ ರಚನೆಯಾಗಿದೆ. ಯಾಕೆಂದ್ರೆ ಸಮಿತಿಯಿಂದ ಪರಿಹಾರ ಆಗ್ತದೆ, ರೈತರಿಗೆ ಖುಷಿ ಆಗ್ತದೆ. ಆಗ ಎಲ್ಲ ಹೆಚ್ಚಿನವರನ್ನು ಮನೆಗೆ ಕಳಿಸ್ತಾರೆ. ಈಗ ಅಲ್ಲಿ ಜನ ಅಲ್ಲಿಂದ ಖಾಲಿ ಆಗಬೇಕು, ಒಂದೇ ಒಂದು ಉದ್ದೇಶ ನಮ್ಮ ಸರ್ಕಾರದ್ದಾಗಿದೆ, ಸುಪ್ರೀಂ ಕೋರ್ಟ್ ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಜನ ಸೇರಿದ್ದಾರೆ. ಗಣರಾಜ್ಯೋತ್ಸವ ದಿವಸ ಈ ಸರ್ಕಾರಕ್ಕೆ ಮುಜುಗರ ಆಗಬಾರ್ದು, ಆ ಉದ್ದೇಶದಿಂದ ಈ ಪ್ಲಾನ್ಗಳೆಲ್ಲ ನಡೀತಾ ಇದೆ. ಮುಜುಗರದಿಂದ ಪಾರಾಗ್ಲಿಕ್ಕೆ. ಎಸ್. ಓಕೆ, ನಾವು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಈ ಮಾತುಕತೆ ಮತ್ತೆ ಮುಂದುವರಿಯುತ್ತದೆ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ಇದು ರೈತರ ಮತ್ತು ಕೇಂದ್ರ ಸರ್ಕಾರದ ಮಾತುಕತೆಯ ವಿಚಾರವಾಗಿ ನಾವು ಮಾತಾಡ್ತಿದ್ದೆವು. ಈ ಸಂದರ್ಭದಲ್ಲಿ ನಿಮ್ಮ ಜೊತೆಗೆ ಕರ್ನಾಟಕ ರಾಜ್ಯ ರೈತ ಸಂಘದ ದಕ್ಷಿಣ ಕನ್ನಡ ಜಿಲ್ಲಾ ಸಮಿತಿಯ ಅಧ್ಯಕ್ಷರಾಗಿರುವಂಥ ಓಸ್ವಾಲ್ಡ್ ಪ್ರಕಾಶ್ ಫೆರ್ನಾಂಡಿಸ್ ಅವರು, ಜೊತೆಗೆ ರೈತ ಸಂಘದ ಬಂಟ್ವಾಳ ತಾಲೂಕು ಸಮಿತಿಯ ಅಧ್ಯಕ್ಷರಾಗಿರುವಂಥ ಪ್ರೇಮ್ನಾಥ್ ಶೆಟ್ಟಿ ಬಾಳ್ತಿಲ ಅವರು, ಮತ್ತು ರೈತ ಸಂಘದ ಬೆಳ್ತಂಗಡಿ ತಾಲೂಕು ಸಮಿತಿ ಅಧ್ಯಕ್ಷರಾಗಿರುವಂಥ ಸುಧಾಕರ್ ಜೈನ್ ಅವರು ನಮ್ಮ ಜೊತೆಗೆ ಇವತ್ತು ಮಾತುಕತೆಯಲ್ಲಿದ್ದಾರೆ. ಈಗಾಗಲೇ ಸಂಜೆ ಹೊತ್ತಿಗೆ ಡೆಲ್ಲಿಯ ವಿಜ್ಞಾನ ಭವನದಲ್ಲಿ ರೈತ ಸಂಘಟನೆಗಳು ಮತ್ತು ಕೇಂದ್ರ ಸರ್ಕಾರದ ಪ್ರತಿನಿಧಿಗಳ, ಅಂದರೆ ಕೇಂದ್ರ ಸರ್ಕಾರದ ಪರವಾಗಿ ಭಾಗವಹಿಸಿದಂಥ 3 ಮಂದಿ ಸಚಿವರುಗಳ ನೇತೃತ್ವದ ಸಮಿತಿಯ ನಡುವೆ ಮಾತುಕತೆ ನಡೆದಿತ್ತು. ಇದು 9ನೇ ಸುತ್ತಿನ ಮಾತುಕತೆ. ಈ ಮಾತುಕತೆ ಕೂಡ ಇವತ್ತು ಮುರಿದು ಬಿದ್ದಿದೆ. ಇವತ್ತಿನ ಮಾತುಕತೆಯಲ್ಲಿ ಕೇಂದ್ರ ಸರ್ಕಾರದ ಪರವಾಗಿ 6 ಸಚಿವರಾಗಿರುವಂಥ ಪಿಯೂಷ್ ಗೋಯಲ್ ಅವರು, ಕೃಷಿ ಸಚಿವರಾಗಿರುವಂಥ ನರೇಂದ್ರ ಸಿಂಗ್ ತೋಮರ್ ಅವರು, ಆಮೇಲೆ ವಾಣಿಜ್ಯ ಸಚಿವರಾಗಿರುವಂಥ ಸೋಮ್ ಪ್ರಕಾಶ್ ಅವರು ಭಾಗವಹಿಸಿದರು. ಸೊ ಅವರು ಆ ಸಭೆಯಲ್ಲಿ ಭಾರಿ ರೈತರನ್ನು ಅಥವಾ ರೈತರ ಪ್ರತಿನಿಧಿಗಳನ್ನು ಕನ್ವಿನ್ಸ್ ಮಾಡಲಿಕ್ಕೆ ಪ್ರಯತ್ನ ಪಟ್ಟರು. ಅಂದರೆ ನೀವು ಒಂದಷ್ಟು ಮೃದು ಧೋರಣೆಯನ್ನು ತಾಳಬೇಕು ಅಂತ ರೈತರಿಗೆ ಮನವಿ ಮಾಡಿದರು. ಅಥವಾ ನಮ್ಮ ಆಗ್ರಹ ಇದು, ಸರ್ಕಾರದ ಆಗ್ರಹ, ನೀವು ನಿಮ್ಮ ಬೇಡಿಕೆಯನ್ನು ಸ್ವಲ್ಪ
ಮೈಲ್ಡ್ ಆಗಿ ಮಾಡಿಕೊಳ್ಳಿ ಅಂತ. ಬಟ್ ಏನು ರೈತರು ಅಥವಾ ರೈತ ಸಂಘಟನೆ ಪ್ರತಿನಿಧಿಗಳು ಸರ್ಕಾರದ ಈ ಒಂದು ಬೇಡಿಕೆಯನ್ನು ಒಪ್ಪಿಕೊಳ್ಳಲಿಕ್ಕೆ ತಯಾರಾಗಲಿಲ್ಲ. ಸೊ ನಿರೀಕ್ಷೆಯಂತೆ, ಯಾಕಂದರೆ ಇವತ್ತಿನ 9ನೇ ಸುತ್ತಿನ ಮಾತುಕತೆ ಇವತ್ತು ಅದು ವಿಫಲವಾಗುತ್ತೆ ಅನ್ನೋದು ಈ ಮೊದಲೇ ನಿರೀಕ್ಷೆ ಇತ್ತು. ಯಾಕಂತ ಹೇಳಿದ್ರೆ ಈ ಮಧ್ಯೆ ಸುಪ್ರೀಂ ಕೋರ್ಟ್ ಅಲ್ಲಿ ಸಮಿತಿಯನ್ನು ನೇಮಕ ಮಾಡಿದೆ. ಅಂದರೆ ರೈತರು ಅಥವಾ ರೈತ ಸಂಘಟನೆ ಮುಖಂಡರುಗಳು ತಮ್ಮ ಅಹವಾಲು ಬೇಡಿಕೆಯನ್ನು ಸುಪ್ರೀಂ ಕೋರ್ಟ್ ನೇಮಿಸಿದ ಸಮಿತಿ ಮುಂದೆ ಹೇಳಬೇಕು ಅನ್ನುವ ಸಮಯಕ್ಕಾಗಿ. ಸೊ ಹಾಗಾಗಿ ಏನಾಗಿತ್ತು ಅಂತ ಹೇಳಿದರೆ ರೈತರಿಗೆ ಅಥವಾ ರೈತ ಸಂಘಟನೆಗಳಿಗೆ ಇವತ್ತಿನ ಸಭೆಯ ಬಗ್ಗೆ ತುಂಬ ದೊಡ್ಡ ನಿರೀಕ್ಷೆ ಇರಲಿಲ್ಲ. ಈ ಒಂದು ಆ ಸಭೆಯಲ್ಲಿ ಕೃಷಿ ಸಚಿವ ನರೇಂದ್ರ ಸಿಂಗ್ ತೋಮರ್ ಅವರು ಹೇಳ್ತಾರೆ, ರೈತರನ್ನು ಉದ್ದೇಶ ಮಾಡಿ ಈ ರೀತಿ ಹೇಳ್ತಾರೆ ನೋಡಿ, ನೀವು ಸರ್ಕಾರ ಪಟ್ಟು ಹಿಡಿದಿದೆ, ಇದನ್ನು ಅಹಂಕಾರದ ವಿಷಯವಾಗಿ ಮಾಡಿಕೊಂಡಿದೆ ಎಂದು ಹೇಳುತ್ತೀರಿ. ಆದರೆ ನಾವು ನಿಮ್ಮ ಹಲವು ಬೇಡಿಕೆಗಳನ್ನು ಒಪ್ಪಿಕೊಂಡಿದ್ದೇವೆ. ಕಾಯ್ದೆ ಹಿಂಪಡೆಯುವ ಒಂದು ಬೇಡಿಕೆಗೆ ಅಂಟಿಕೊಳ್ಳುವ ಬದಲು ಸ್ವಲ್ಪ ಮೃದು ಧೋರಣೆ ತಾಳಬಾರದು ನೀವು ಯಾಕೆ ಅನ್ನುವಂಥದ್ದು ಪ್ರಶ್ನೆಯನ್ನು ಇವತ್ತು ಮಂಡಿಸಿದ್ದಾರೆ. ಹೌದು, ಏನು ಹೇಳ್ತೀರಿ ಓಸ್ವಾಲ್ಡ್ ಅವರೇ? ನೀವು ರೈತರುಗಳು ಸ್ವಲ್ಪ ಮೃದು ಆಗಬೇಕಂತೆ. ನಿಮ್ಮದು ಬೇಡಿಕೆ ಒಂದೇ ಬೇಡಿಕೆ ಇದೆ ಅಂತೆ, ಏನೋ ಕೃಷಿ ಮಸೂದೆಯನ್ನು ಹಿಂದಕ್ಕೆ ಪಡಿಬೇಕು ಅಂತ. ನೀವು ಯಾಕೆ ಇದೊಂದೇ ಬೇಡಿಕೆಯನ್ನು ಮಂಡಿಸ್ತೀರಿ, ಸ್ವಲ್ಪ ಮೃದುವಾಗಿ ಅಂತ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಪ್ರತಿನಿಧಿಗಳು ಹೇಳ್ತಾ ಇದ್ದಾರೆ. ಧೋರಣೆ ಯಾಕೆಂದ್ರೆ ಇವತ್ತು ನೋಡಿ, ಮೊನ್ನೆ ತನಕ ಇವರು ಏನು 3 ಸಚಿವರುಗಳು ಧಮಕಿ ಆಗ್ತಾ ಇದ್ರು. ಏನು 2 ಗಂಟೆಗೆ ಮೀಟಿಂಗ್ ವಿಜ್ಞಾನ ಭವನಲ್ಲಿ 2 ಗಂಟೆ ಮೀಟಿಂಗ್ ಕರೆದ್ರೆ ಇವರು 2:45ಕ್ಕೆ ಹೋಗ್ತಿದ್ರಂತೆ, 3/4 ಗಂಟೆ ಬಿಟ್ಟು ಹೋಗ್ತಿದ್ದಾನಂದ್ರೆ. ಅದೇ ಮೀಟಿಂಗ್ ಅನ್ನು 2:45 ಸ್ಟಾರ್ಟ್ ಆದ ಮೀಟಿಂಗ್ ಅನ್ನು 3:45ಕ್ಕೆ ನಿಲ್ಸಿ ಊಟದ ಬ್ರೇಕ್ ಕೊಡ್ತಿದ್ರಂತೆ. ಅದರ ನಂತರ ಬರ್ತೇ ಇರ್ಲಿಲ್ಲ ಅಂತೆ. ಬರೇ 2 ಗಂಟೆ ಮೀಟಿಂಗ್ ಇದೆ, 1 ಗಂಟೆ ಮೀಟಿಂಗ್ ನಡೆಸ್ತಾ ಇದ್ರಂತೆ. ನೋಡಿ, ಅದರ ಮೇಲೆ ರೈತರಿಗೆ ಏನು ಧಮಕಿ ಆಗ್ತಾ ಇದ್ರು, ನೀವು 40 ಜನರು ಇದ್ದೀರಿ, ನಾವು ನೋಡ್ತೇವೆ. ಅದು ವಿಡಿಯೋ ಕೂಡ ಏನು ಸಾಮಾಜಿಕ ಜಾಲತಾಣಗಳಲ್ಲಿ ಅದು ಬಂದಿದೆ, ವೈರಲ್ ಆಗಿದೆ. ಇವತ್ತು ನೋಡಿ 26ರ ಪರೇಡ್ಗೋಸ್ಕರ ಏನು 26ಕ್ಕೆ ಪರೇಡ್ ಮಾಡ್ತೇವೆ ಎಂದು ರೈತರ ಪರೇಡ್ ಏನು ಅನೌನ್ಸ್ ಮಾಡಿದ್ದಾರೆ. ಖಡಾಖಂಡಿತವಾಗಿ ನಾವು 20,000 ಟ್ರ್ಯಾಕ್ಟರ್ಗಳನ್ನು ಇಟ್ಕೊಂಡು ದೆಹಲಿಯಲ್ಲಿ ಪರೇಡ್ ಮಾಡ್ತೇವೆ ಅಂತ ರೈತರು ಖಡಾಖಂಡಿತವಾಗಿ ಹೇಳಿದ್ದಾರೆ. ಏನು 56 ಇಂಚಿನ ನಮ್ಮ ದೇಶದ ಚೌಕಿದಾರರ ಏನು ಎದೆ ಇದೆ, ಅದರಲ್ಲಿ 1 ಇಂಚು ಜಾಗವನ್ನು ಕೂಡ ರೈತರಿಗೋಸ್ಕರ ಅವರು ಬಿಟ್ಕೊಟ್ಟಿಲ್ಲ. ಆ ಎದೆ ಒಳಗೆ ಸೊರಂಗ ಮಾಡಿಕೂ ಆದ್ರೂ ನಾವು ದೆಹಲಿಯಲ್ಲಿ 26ಕ್ಕೆ ನಾವು ಏನು ಪರೇಡ್ ಅನ್ನು ಮಾಡ್ತೇವೆ ಅಂತ ಒಪ್ಪಿದ್ದಾರೆ ರೈತರು. ಅದಕ್ಕೆ ಇವತ್ತು ಹೆದರಿ ಇವರು ಸುಪ್ರೀಂ ಕೋರ್ಟ್ಗೆ ಮೊನ್ನೆದನ ಇದು ಹಾಕಿದ್ದಾರೆ, ಯಾವುದು ಅರ್ಜಿ ಹಾಕಿದ್ದಾರೆ. ಅದಕ್ಕೆ ಯಾವುದೇ ಕಾರಣಕ್ಕೆ ಇದು ದೇಶದ ವಿಚಾರ, ಇದು ಏನು ರೈತರ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಿಲ್ಲಿಸಬೇಕು ಅಂತ ಒಂದು ಅರ್ಜಿ ಕೂಡ ಸುಪ್ರೀಂ ಕೋರ್ಟ್ಗೆ ಇವರು ಹಾಕಿದ್ದಾರೆ. ಈಗ ಇದರಲ್ಲಿ ಕೂಡ ಮಧ್ಯಪ್ರವೇಶ ಮಾಡಿ ಇದನ್ನು ತಡೆಯಬೇಕು ಅನ್ನುವಂತ ನೀತಿಯಲ್ಲಿ ಇವತ್ತು ಏನು ಈ ದೇಶದ ಬೆನ್ನೆಲುಬು, ಈ ದೇಶಕ್ಕೋಸ್ಕರ ಆಹಾರ ಉತ್ಪಾದನೆ ಕೊಟ್ಟವರು ನಾವು, ದೇಶಕ್ಕೆ ಏನು ಬೇಕಾದ ಏನು GDP ಅನ್ನು ದೇಶದ ರಕ್ಷಣೆ ಮಾಡುವವರು ನಾವು, ದೇಶಕ್ಕೋಸ್ಕರ ಇವತ್ತು ಏನು ಉದ್ಯೋಗದ ವ್ಯವಸ್ಥೆಯನ್ನು ಕೂಡ ಒಂದು ಭರವಸೆಯನ್ನು ಉದ್ಯೋಗವನ್ನು ಕೊಡುವರು ರೈತರು. ಆದ್ರೆ ಇವತ್ತು ನಾವು ಟ್ರ್ಯಾಕ್ಟರ್ ರ್ಯಾಲಿ ಯಾಕೆ ಮಾಡಬಾರ್ದು? ಇದು ಪ್ರೇಮನಾಥ್ ಅವರೇ, ಈಗ ಪ್ರೇಮನಾಥ್ ಶೆಟ್ಟಿ ಅವರೇ, ಇದು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ರೈತರು ತಮ್ಮ ಏನು ಬೇಡಿಕೆಯಲ್ಲಿ ಸ್ವಲ್ಪ ಮೃದುವಾಗಬೇಕು ಅಂತ. ಮೃದುವಾಗುವ ಪ್ರಶ್ನೆ ಬರೋದಿಲ್ಲ. ನಾವು ಯಾವುದೇ ಮಾತುಕತೆ ಅವಶ್ಯಕತೆ ಇಲ್ಲ ಅಂತ ನಾವು ಮೊದಲಿಂದ ಹೇಳ್ಕೊಂಡ್ ಬಂದಿದೀವಿ. ನಮ್ಗೆ ಈ 3 ಕಾಯ್ದೆಗಳಿಂದ ಇದು ನಮ್ಮ ಬೇಡಿಕೆ ಅಲ್ಲ. ಈ 3 ಕಾಯ್ದೆಗಳಿಂದ ನೀವು ವಾಪಸ್ ಬನ್ನಿ, ನೀವು MSP ಫಿಕ್ಸ್ ಮಾಡಿ. ಇದು ನಾವು ಹೇಳ್ತಾ ಇಲ್ಲ. 2012ರಲ್ಲಿ ಈ MSP ಕಡ್ಡಾಯವಾಗಿ ಶಾಸನಬದ್ಧವಾಗಿ ಆಗ್ಬೇಕಂತ ಆ ಗುಜರಾತ್ ರಾಜ್ಯದ ಮುಖ್ಯಮಂತ್ರಿ ನರೇಂದ್ರ ಮೋದಿ ಮಾಡಿದ ಒತ್ತಾಯ ಇದು, ನಾವು ಮಾಡುವ ಒತ್ತಾಯ ಇಲ್ಲ. ಇವತ್ತು ಅದೇ ಮುಖ್ಯಮಂತ್ರಿ ಇವತ್ತು ಪ್ರಧಾನಿಯಾಗಿ ಅದರ ಪರವಾಗಿ ನಿಲ್ತಾರೆ ಅಂದ್ರೆ ಏನನ್ಬೇಕು ನಾವು? ಹೀಗೆ ಇವ್ರ ಮೇಲೆ ವಿಶ್ವಾಸ ಇಡ್ಲಿ? ಪ್ರಬಲ ಒತ್ತಡ ತಂದವರು ಇವರು. ಅದರಿಂದಾಗಿ ಯಾವುದೇ ಕಾರಣಕ್ಕೂ ನಮ್ಮ ಈ 24ನೇ ತಾರೀಕು ಗಣರಾಜ್ಯೋತ್ಸವ ದಿವಸ ಇವ್ರಿಗೆ ಮುಜುಗರ ಆಗ್ಲಿ ಬಿಡ್ಲಿ, ನಮ್ಮ ಪಿರಿಯಡ್ ಏನಿದೆ ನಾವು ನಡೆಸುವಂತ ಪಿರಿಯಡ್ ಅದು ಕಡಗಣಿತ ಯಶಸ್ವಿಯಾಗಿ ನಡೆಸ್ತೀವಿ. ಯಾವುದಕ್ಕೂ ಜಗ್ಗುವುದಿಲ್ಲ. ಇವರು 1,000 ಕೇಸ್ ಆಗಿದ್ರು ಈ ರೈತರು ಜಗ್ಗುವವರಲ್ಲ. ನಾವು ಕೇಸನ್ನು ಫೇಸ್ ಮಾಡ್ಲಿಕ್ಕೆ ರೆಡಿ ಇದೀವಿ. ಸುಧಾಕರ್ ಜೈನ್ ಅವರೇ, ಅದೇ ಇದು ಕೇಂದ್ರ ಸರ್ಕಾರ ಹೇಳ್ತಾ ಉಂಟು ರೈತರು ಮೃದುವಾಗುವ ವಿಷಯ ಇಲ್ಲ. ಯಾಕೆಂದ್ರೆ ಬಹುಮತದಿಂದ ಬಂದಂತ ಈ ಸರ್ಕಾರ ಇದು ಜನಗಳಿಗೆ, ಈ ರೈತರಿಗೆ ಎಷ್ಟು ಹಿಂಸೆ ಕೊಡ್ತಾರೆ, ಎಷ್ಟು ಕಷ್ಟ ಕೊಡ್ತಾರೆ, ಆ ಚಳಿಯಲ್ಲಿ ಎಷ್ಟು ಜನ ಕಾಯಿಲೆಗೆ ಬಿದ್ದಿದ್ದಾರೆ. ಅಲ್ಲಿ ಆಸ್ಪತ್ರೆ ಕೂಡ ಇವತ್ತು ಓಪನ್ ಮಾಡಿಯಾಗಿದೆ. ಇದರಿಂದ ಇಡೀ ಸಾಮಾನ್ಯ ಜನಗಳಿಗೆ, ಸಾಮಾನ್ಯ ವರ್ಗದವರಿಗೆ ಈ ಭಾರತದಲ್ಲಿ ಈ ಮೋದಿ ಸರ್ಕಾರ, ಈ ಗವರ್ಮೆಂಟ್, ಈಗ ಇರುವಂತಹ ಗವರ್ಮೆಂಟ್ ಎಷ್ಟು ಶಿಕ್ಷೆ ಕೊಡ್ತಾ ಉಂಟು, ಯಾಕೆ ಇದಕ್ಕೆ ಪರಿಹಾರ ಅವರು ಕೊಡುವುದಿಲ್ಲ? ಅದರಿಂದ
ಯಾವುದಾದ್ರು ಕಾರ್ಪೊರೇಟ್ ಕಂಪನಿಯ ಒಂದು ಬಲೆಗೆ ಬಿದ್ದು ಈ ರೀತಿ ಮಾಡ್ತಾ ಇದ್ದಾರೆ ಎಂಬ ವಿಚಾರ ಎಲ್ಲರಿಗೂ ಮನವರಿಕೆ ಆಗಬೇಕು. ಕಾರ್ಪೊರೇಟ್ ಕಂಪನಿ ಸಾಮಾನ್ಯ ಜನಗಳಿಗೆ ಎಲ್ಲ ಗೊತ್ತಾಗಬೇಕಿದು. ಹೌದೌದು, ಸುದ್ದಿ ಉಂಟಲ್ಲ ಆಲ್ರೆಡಿ ಕಾರ್ಪೊರೇಟ್ ಕಂಪನಿಯವರು ಬಾರಿ ಗೋದಾಮುಗಳನ್ನೆಲ್ಲ ನಿರ್ಮಾಣ ಮಾಡಿಕೊಂಡಿದ್ದಾರೆ ಅಂತ. ಎಸ್, ಈಗ ಈ ಮಧ್ಯೆ ನಾವು ದಿಲ್ಲಿ ಗಡಿನಲ್ಲಿ ಇವತ್ತು ಪ್ರತಿಭಟನೆ ಅದು ಯಾವ ಸ್ವರೂಪದಲ್ಲಿ ಇತ್ತು ಅನ್ನೋದನ್ನು ನಾವು ಇವತ್ತಿನ ಅಲ್ಲಿಯ ದೃಶ್ಯಗಳನ್ನು ಇದೀಗ ನೋಡ್ಕೊಂಡು ಬರೋಣ. ಇದು ದಿಲ್ಲಿಯ ಇವತ್ತಿನ ಪ್ರತಿಭಟನೆಯ ಒಂದು ದೃಶ್ಯಗಳು. ನಾವಿವಾಗ ನಿಮಗೆ ತೋರಿಸಲಿಕ್ಕೆ ಪ್ರಯತ್ನ ಪಡ್ತಾ ಇರುವಂಥದ್ದು ಇವಾಗ ಏನು ಕಾಣ್ತಿದ್ದೀರಿ ಇದೆಲ್ಲ ಸಿಂಗು ಗಡಿಗಳಿಂದ ಬರ್ತಿರುವಂತಹ ದೃಶ್ಯಗಳು. ರೈತರ ಪ್ರತಿಭಟನೆ ಏನು 50ಕ್ಕೂ ಹೆಚ್ಚು ದಿನಗಳ ಕಾಲ ದೆಹಲಿಯ ಗಡಿಗಳಲ್ಲಿ ಏನು ತಡವೂರಿದೆ. ಅವರ ಹಕ್ಕುತ್ತಾಯ ಏನಿದೆ ಅಂತಂದರೆ ಕೇಂದ್ರ ಸರ್ಕಾರ ಯಾವ 3 ಕೃಷಿ ಕಾನೂನುಗಳನ್ನು ಜಾರಿಪಡಿಸಲಿಕ್ಕೆ ಹೊರಟಿತ್ತು ಆ 3 ಕೃಷಿ ಕಾನೂನುಗಳನ್ನು ಹಿಂಪಡ್ಕೋಬೇಕು ಮತ್ತು ರದ್ದು ಮಾಡಬೇಕು ಅನ್ನೋ ಏನು ಹಕ್ಕುತ್ತಾಯಗಳನ್ನ ಇಟ್ಕೊಂಡು ಈ ಪ್ರತಿಭಟನೆಗಳು ಜಾರಿಯಲ್ಲಿದೆ. ಅದು 50ಕ್ಕೂ ಹೆಚ್ಚು ದಿನಗಳ ಕಾಲ ನಡೀತಾ ಬಂದಿದೆ. ದೆಹಲಿಯ ಚಳಿ ಮತ್ತು ಮಳೆಗಳನ್ನು ಕೂಡ ಗಮನಿಸಿದೆ. ಇಲ್ಲಿ ಲಕ್ಷಾಂತರ ಸಂಖ್ಯೆಯಲ್ಲಿ ರೈತರು ಪ್ರತಿಭಟಿಸ್ತಾ ಇರೋದು. ರೈತರೊಟ್ಟಿಗೆ ಯುವಕರು, ದೆಹಲಿಯ ಜನತೆ ಹಾಗೂ ತನ್ನ ನಿಲುವುಗಳನ್ನು ಬದಲಿಸಿಕೊಳ್ಳಕ್ಕೆ ತಯಾರಿಲ್ಲ ಹಾಗೂ ರೈತ ಮುಖಂಡರುಗಳು ತಮ್ಮ ಹೋರಾಟಗಳನ್ನು ಹಿಂಪಡಿಲಿಕ್ಕೂ ಕೂಡ ತಯಾರಿಲ್ಲ ಅನ್ನೋ ಪರಿಸ್ಥಿತಿ ಈಗ ಆಲ್ರೆಡಿ ಕಂಡು ಬರ್ತಾ ಇರೋವಂಥದ್ದು. ಇನ್ನಷ್ಟು ಈ ಮೀಟಿಂಗ್ನ ಸಫಲತೆ ಏನಾಗುತ್ತೆ ಅನ್ನೋದ್ರ ಬಗ್ಗೆ ಇನ್ನಷ್ಟು ವರದಿಗಳು ಬರಬೇಕಾಗಿದೆ. ಆದರೆ ಈಗ ಆಲ್ರೆಡಿ ಗಮನಿಸಬೇಕಾಗಿರುವಂತಹದ್ದು ಅಂತಂದರೆ ಅವ್ರು ಹೇಳ್ತಾ ಇರೋವಂಥ ಮಾತು 10ನೇ ಸುತ್ತಿನ ಮಾತುಕತೆ ಅಲ್ಲ, ಕೇಂದ್ರ ಸರ್ಕಾರದ ಜೊತೆ 90 ಸುತ್ತಿನ ಮಾತುಕತೆ ಆದರೂ ಪರವಾಗಿಲ್ಲ, ನಾವು ಈ ಪ್ರತಿಭಟನೆಯನ್ನು ಹಿಂಪಡೆದುಕೊಳ್ಳೋದಿಲ್ಲ ಅನ್ನೋ ಏನು ಮಾತುಗಳನ್ನು ಹೇಳಿದ್ರು ಅದೇ ರೀತಿಯಾದಂಥ ಸೂಚನೆಗಳು ನಮಗೆ ಇಲ್ಲಿ ಕಾಣ್ತವೆ. ಇದು ಬರೀ 50 ದಿನಗಳಲ್ಲ, 4 ವರ್ಷಗಳೇ ನಡೆದರೂ ಪರವಾಗಿಲ್ಲ, ನಾವು ಇಲ್ಲೇ ಇದ್ದು ಈ ಹೋರಾಟವನ್ನು ಜಯಿಸ್ಕೊಂಡೇ ಹೋಗ್ತೀವಿ ಅನ್ನೋ ಪರಿಸ್ಥಿತಿ ಏನು ಕಂಡು ಬರ್ತಾ ಇದೆ. ಅದೇ ರೀತಿಯ ಎಸ್, ಇದು ರೈತರ ಪ್ರತಿಭಟನೆಯ ದೃಶ್ಯ. ಇವತ್ತು ದಿಲ್ಲಿಯ ಗಡಿಯಲ್ಲಿ ನಡೆದಂಥ ಒಂದು ರೈತರ ಮಾರ್ಚಿನ ದೃಶ್ಯವನ್ನು ನಾವು ಇದೀಗ ನೋಡಿದ್ದೇವೆ. ಇದು V4ಗಾಗಿ ನಮ್ಮ ಪ್ರತಿನಿಧಿ ಶಶಾಂಕ್ ದಿಲ್ಲಿಯಿಂದ ಕಳಿಸಿರುವಂಥ ಇದು ದೃಶ್ಯಾವಳಿಗಳಿದು. ಒಟ್ಟು ಅಂದರೆ ಕಳೆದ 52 ದಿವಸಗಳಿಂದ ರೈತರ ಏನೊಂದು ಪ್ರತಿಭಟನೆ ನಡೀತಾ ಉಂಟು. ಅಲ್ಲಿ ಎಲ್ಲಿಯೂ ಕೂಡ ರೈತರ ಉತ್ಸಾಹ ಅಥವಾ ರೈತರ ಒಂದು ಛಲ ಕಡಿಮೆ ಆಗೋದು ಕಾಣೋದಿಲ್ಲ. ನೀವು ಆಗಲೇ ಮಾತನಾಡುವಾಗ ಹೇಳಿದಾಗೆ ದಿನದಿಂದ ದಿನಕ್ಕೆ ರೈತರ ಹೋರಾಟದ ಕಿಚ್ಚು, ಆ ಹೋರಾಟದ ಕಾವು ನಾವು ಹೆಚ್ಚಾಗೋದನ್ನು ಇಲ್ಲಿ ಕಾಣಿಸ್ತಾ ಇದ್ದೇವೆ. ಯಾಕಂತ ಹೇಳಿದ್ರೆ ದಿಲ್ಲಿಯ ವಾತಾವರಣ ಒಂದು ಕಡೆ ಚಳಿ ಇರ್ತದೆ. ಸೊ ಅಂಥ ಸಂದರ್ಭದಲ್ಲಿ ಹೌದು, ಮಳೆ ಬರ್ತದೆ ಮಧ್ಯೆ ಮಧ್ಯೆ ಅಕಾಲಿಕವಾಗಿ. ಅಂಥದರ ನಡುವೆ ಕೂಡ ಇಲ್ಲಿ ರೈತರು ಯಾವುದೇ ರೀತಿ ಕೂಡ ಎದೆಗುಂದದೆ ತಮ್ಮ ಹೋರಾಟವನ್ನು ಮುಂದುವರಿಸಿಕೊಂಡು ಬರ್ತಾ ಇದ್ದಾರೆ. ಸೊ ಈ ಮಧ್ಯೆ
ಕೆಲವು ಏನು ಆರಂಭದಿಂದಲೂ ನೀವು ಕೂಡ ಗಮನಿಸಿರುವಂಥದ್ದೇ. ಯಾಕಂತ ಹೇಳಿದ್ರೆ 52ನೇ ದಿನಕ್ಕೆ ಈ ಒಂದು ಎಷ್ಟು ದೊಡ್ಡ ಚಾರಿತ್ರಿಕವಾದಂಥ ಒಂದು ಪ್ರತಿಭಟನೆ ಕಾಲಿಟ್ಟಿದೆ. ಬಹುತೇಕ ಮಾಧ್ಯಮಗಳು ಏನು ಮೌನ ವಹಿಸಿದ್ದವು. ಹೌದೌದು. ನೋಡ, ಈ ನಡುವೆ ನಮ್ಮ ಜೊತೆಗೆ ಶಶಾಂಕ್ ದಿಲ್ಲಿಯಿಂದ ನೇರ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ಶಶಾಂಕ್. ನಮಸ್ತೆ ಸರ್. ಎಸ್, ಇದು ದಿಲ್ಲಿಯ ಇವತ್ತಿನ ಪ್ರತಿಭಟನೆಯ ಏನು ಘಟನಾವಳಿಗಳು ಅಥವಾ ಜೊತೆಗೆ ಇವತ್ತು ಏನು ಕೇಂದ್ರ ಸರ್ಕಾರ ಮಾತುಕತೆಗೆ ಕರೆದಿತ್ತು. ಸೊ ಆ ಮಾತುಕತೆಯಲ್ಲಿ 40 ಸಂಘಟನೆಗಳ ಮುಖಂಡರು ಕೂಡ ಭಾಗವಹಿಸಿದ್ದಾರೆ ಮತ್ತು ಆ ಮಾತುಕತೆ ನಿರೀಕ್ಷೆಯಂತೆ ಅದು ಮುರಿದು ಬಿದ್ದಿದೆ. ಸೊ ಹೌದು. ಈ ಎಲ್ಲ ಬೆಳವಣಿಗೆಯ ನಂತರ ರೈತ ಸಂಘಟನೆಯವರು ಅಥವಾ ರೈತರು ಏನು ಹೇಳ್ತಾ ಇದ್ದಾರೆ, ಯಾಕಂತ ಹೇಳಿದ್ರೆ ನೀವು ಕಳುಹಿಸಿದಂಥ ದೃಶ್ಯಾವಳಿಗಳನ್ನು ನೋಡಿದೆವು. ಆ ರೈತರ ಮೆರವಣಿಗೆ ಅದು ಅದೇ ಜೋಶ್ನಲ್ಲಿ, ಅದೇ ಏನು ಹೋರಾಟದ ಕಿಚ್ಚು ಇನ್ನೂ ಕೂಡ ಅಲ್ಲಿ ಕಡಿಮೆ ಆದಾಗೆ ಕಾಣಿಸ್ತಾ ಇಲ್ಲ. ಸೊ ಇವತ್ತಿನ ಮಾತುಕತೆ ವಿಫಲವಾದರೂ ಕೂಡ ಅಥವಾ ಏನು ರೈತರು ಏನು ಹೇಳ್ತಾರೆ ಅಂತ? ಖಂಡಿತವಾಗ್ಲಿ ಸರ್. ಏನು ಇವತ್ತು 52ನೇ ದಿನಕ್ಕೆ ರೈತರ ಚಳವಳಿ ಏನು ದೆಹಲಿಯ ಗಡಿಗಳಲ್ಲಿ ನಡೀತಾ ಇದೆ, ಅದು 52ನೇ ದಿನಕ್ಕೆ ಕಾಲಿಟ್ಟಿತ್ತು. ಹಾಗೂ 9ನೇ ಸುತ್ತಿನ ಮಾತುಕತೆ ಏನು ಸುದೀರ್ಘವಾಗಿ ನಡೀತಾ ಇತ್ತು, ಅದು ಮಧ್ಯಾಹ್ನ 12 ಗಂಟೆ ಅಷ್ಟೊತ್ತಿಗೆ ಶುರು ಆಗ್ತಾ ಇತ್ತು ಅನ್ನೋ ಒಂದು ವರದಿಗಳು ಬಂದಿತ್ತು. ಅದಾದ ನಂತರದಲ್ಲಿ ನಮಗೆ ಬಂದಂತ ಮೂಲಗಳ ಪ್ರಕಾರ ಈ ಹಿಂದೆ ದರ್ಶನ್ ಪಾಲ್ ಮತ್ತು ಇನ್ನಿತರ ರೈತ ನಾಯಕರು ಕೂಡ ನಿರೀಕ್ಷಿಸಿದ್ದಂತೆ ಈ ಸುತ್ತಿನ ಮಾತುಕತೆ ಕೂಡ ವಿಫಲಗೊಂಡಿದೆ. ಈಗಷ್ಟೇ ಅದರ ಒಂದು ಪ್ರೆಸ್ ನೋಟ್ ಅನ್ನು ಕೂಡ ಸಂಯುಕ್ತ ಕಿಸಾನ್ ಮೋರ್ಚಾದ ಲೀಡರ್ಸ್ ಗಳು ರಿಲೀಸ್ ಮಾಡಿರುವಂತದ್ದು. ಅವ್ರು ಹೇಳ್ತಿರೋಂತ ಮಾತುಗಳು ಏನು ಅಂತಂದ್ರೆ, ಈ ಹಿಂದೆ ಏನು ಕೇಂದ್ರ ಸರ್ಕಾರ ನಾವು ಈ ಕಾನೂನುಗಳನ್ನ ಹಿಂಪಡೆಯೋದಿಲ್ಲ, ಏನಾದ್ರೂ ಸಣ್ಣ ಪುಟ್ಟ ತಿದ್ದುಪಡಿಗಳು ಏನಾದ್ರು ಇದ್ರೆ ತಿಳಿಸಿ ಅಂತ ಏನ್ ಹೇಳ್ತಾ ಇದ್ರು, ಅದೇ ರೀತಿಯಾದ ಮಾತುಕತೆ ಇವತ್ತು ಕೂಡ ನಡೆದಿದೆ ಅನ್ನೋದನ್ನ ತಿಳಿಸಿದ್ರು. ಅವ್ರು ಹೇಳ್ತಿರೋಂಥದ್ದು, ನಮಗೆ ಯಾವುದೇ ತರದಾದಂತ ತಿದ್ದುಪಡಿಗಳು ಬೇಕಾಗಿಲ್ಲ, ನಮಗೆ ಈ ಒಟ್ಟು 3 ಕಾನೂನುಗಳು ಹಿಂಪಡಿಬೇಕು, ಅದು ಕೇಂದ್ರ ಸರ್ಕಾರನೇ ಹಿಂಪಡ್ಕೋಬೇಕು. ನಮಗೆ ಸುಪ್ರೀಂ ಕೋರ್ಟ್ ಏನು ಮಧ್ಯ ಪ್ರವೇಶಿಸಿತ್ತು, ಅದು ಸುಪ್ರೀಂ ಕೋರ್ಟ್ ಕೂಡ ಏನು ಒಂದು ಸಮಿತಿನ ರಚಿಸಿತ್ತು, ನಾವು ಅದ್ರ ಮುಂದೆ ಹೋಗೋದಿಲ್ಲ ಅಂತ ಈಗ ಆಲ್ರೆಡಿ ರೈತ ನಾಯಕರು ಸ್ಪಷ್ಟಪಡಿಸಿದ್ದಾರೆ. ಅದೇ ರೀತಿಯಲ್ಲಿ ರೈತರು ಕೂಡ ಇಲ್ಲಿ ಏನು ನಮಗೆ ಕಾಣಸಿಕ್ತಿರುವಂತದ್ದು ಯಾವುದೇ ರೀತಿಯಾದಂತ ಅವರ ನಿಶ್ಚಯಗಳಲ್ಲಿ, ಅವರ ನಿರ್ಧಾರಗಳಲ್ಲಿ ಬದಲಾವಣೆಗಳು ಯಾವುದೇ ರೀತಿಯಲ್ಲೂ ಕಾಣ್ತಾ ಇಲ್ಲ. ಯಥಾವತ್ತಾಗಿ ಏನು ಈ ಹಿಂದೆ ಹೇಗೆ ಬೇಡಿಕೆಗಳು ನಡೀತಾ ಇತ್ತು, ಹೇಗೆ ಪ್ರತಿಭಟನೆಗಳು ಸಿಂಗು ಮತ್ತೆ ಇನ್ನಿತರ ಗಡಿಗಳಲ್ಲಿ ಟಿಕ್ರಿ, ಶಹಜಹಾನ್ಪುರ್, ಗಾಜಿಪುರ್ ಜಿಲ್ಲಾ ಎಲ್ಲಾ ಕಡೆಗಳು ಸೇರಿದಂತೆ ಏನು ಪ್ರತಿಭಟನೆಗಳು ನಡೀತಾ ಇದ್ವು, ಅದೇ ರೀತಿಯಲ್ಲಿ ಪ್ರತಿಭಟನೆಗಳು ಮುಂದುವರಿಯುವಂತ ಮುನ್ಸೂಚನೆಗಳು ಕಾಣ್ತಾ ಇವೆ. ಇವತ್ತು ಕೂಡ ಅದೇ ರೀತಿಯಾದಂತ ಮಾತುಗಳು ಕೇಳಿ ಬರ್ತಾ ಇತ್ತು. ಇದು ಶಶಾಂಕ್ ಅವರೇ, ಈಗ ಇವತ್ತು ಏನು ರೈತ ನಾಯಕರು ಬಿಡುಗಡೆ ಮಾಡಿರುವಂತ ಏನು ಮಾಧ್ಯಮ ಹೇಳಿಕೆಯಲ್ಲಿ ಕೂಡ ಅವರು ನಾವು ಏನು 19ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ ಸಮಿತಿಯ ಮಾತುಕತೆ ಇದೆ ಅಲ್ವಾ, ಅಹವಾಲು ಸ್ವೀಕಾರ ಮಾಡುವ ಸಭೆ, ಆ ಸಭೆಗೆ ನಾವು ಭಾಗವಹಿಸುವುದಿಲ್ಲ ಅನ್ನೋದನ್ನು ಸ್ಪಷ್ಟಪಡಿಸಿದಾರಾ? ಹೌದು ಸರ್. ಮತ್ತೊಮ್ಮೆ ಈ ಹಿಂದೆನೆ ಸ್ಪಷ್ಟಪಡಿಸಿದ್ರು, ಇವತ್ತಿನ ಪತ್ರಿಕಾ ಹೇಳಿಕೆಯಲ್ಲೂ ಕೂಡ ಅದೇ ಮಾತನ್ನ ಸ್ಪಷ್ಟೀಕರಣ ವ್ಯಕ್ತಪಡಿಸಿದ್ದಾರೆ. ಅವ್ರು ಹೇಳ್ತಿರುವಂತ ಮಾತುಗಳು, ನಾವು ಸುಪ್ರೀಂ ಕೋರ್ಟ್ ಅಂತೆ ಎಲ್ಲಾ ಕಡೆನೂ 16ನೇ ತಾರೀಕಿಂದ ಸಣ್ಣ ಪುಟ್ಟ ಟ್ರ್ಯಾಕ್ಟರ್ ರ್ಯಾಲಿಗಳು ನಡೀತಾ ಹೋಗುತ್ತವೆ. ಅದಾದ ನಂತರ 26ಕ್ಕೆ ಬೃಹತ್ ಮಟ್ಟದ ಟ್ರ್ಯಾಕ್ಟರ್ ರ್ಯಾಲಿನ ದೇಶದಾದ್ಯಂತ ನಡೆಸಲಿಕ್ಕೆ ಅಂತ ಕರೆ ಕೊಡ್ತಾ ಇದ್ದಾರೆ. ಶಶಾಂಕ್ ಅವರೇ, ಥ್ಯಾಂಕ್ ಯು. ನೀವು ದಿಲ್ಲಿಯಿಂದ ಇಷ್ಟೊಂದು ಏನೋ ಮಾಹಿತಿಯನ್ನು ಕೊಟ್ಟದಕ್ಕಾಗಿ ಧನ್ಯವಾದಗಳು. ಇದು ದಿಲ್ಲಿಯಿಂದ ಶಶಾಂಕ್ ಅವರು ಇವತ್ತಿನ ಬೆಳವಣಿಗೆ ಬಗ್ಗೆ ಮಾತನಾಡಿರುವಂಥ ವಿಚಾರ. ನೀವು ಹೇಳಿದಾಗೆ ಏನು 26ನೇ ತಾರೀಕಿಗೆ ನಡೆಯುವಂಥ ರೈತ ಟ್ರ್ಯಾಕ್ಟರ್ ರ್ಯಾಲಿ ಅಥವಾ ರೈತರ ಪರೇಡ್ ಅದು ಕಡಾಖಂಡಿತವಾಗಿ ನಡೆಯುತ್ತದೆ ಅನ್ನೋದನ್ನು ನಿಮ್ಮ ರೈತರ ಮುಖಂಡರುಗಳು ಇವತ್ತು ಕೂಡ ಮತ್ತೊಮ್ಮೆ ಸ್ಪಷ್ಟಪಡಿಸಿದ್ದಾರೆ. ಮತ್ತು ಇನ್ನೊಂದು ವಿಚಾರ, ನಾವು ಯಾವುದೇ ಕಾರಣಕ್ಕೂ ಸುಪ್ರೀಂ ಕೋರ್ಟ್ ನೇಮಿಸಿರುವ ಸಮಿತಿಯ ಮುಂದೆ ಹೋಗುವುದಿಲ್ಲ ಅಂತ ಕೂಡ ಹೇಳಿದ್ದಾರೆ. ಸೊ ಬಹುಶಃ ಹೋರಾಟ 52 ದಿನ ಹೋರಾಟ ನಡೆಸಿದ್ರು, ನಾವು ಒಂದೇ ಒಂದು ಅರ್ಜಿ ಸುಪ್ರೀಂ ಕೋರ್ಟ್ಗೆ ಹಾಕಿಲ್ಲ. ಸುಪ್ರೀಂ ಕೋರ್ಟ್ ಇಲ್ಲಿ ಮಧ್ಯಪ್ರವೇಶ ಅವಶ್ಯಕತೆ ಇರಲಿಲ್ಲ. ಇದು ಕೇಂದ್ರ ಸರ್ಕಾರ ಎಲ್ಲೂ ತಂದಿದೆ ಸುಪ್ರೀಂ ಕೋರ್ಟ್ ನಲ್ಲಿ. ಓಕೆ. ಎಸ್ ನಾವು ಬಾರಿ ಒಳ್ಳೆಯ ಮತ್ತು ಗಂಭೀರವಾದ ವಿಚಾರವನ್ನು ನೀವು ಮುನ್ನೆಲೆಗೆ ತಂದಿದ್ದೀರಿ. ನಾವಾಗೇನು ಏನು ಕೇಳಲಿಲ್ಲ, ಆದರೆ ಹೋರಾಟವನ್ನು ಹತ್ತಿಕ್ಕುವ ಕೆಲಸ ಮ್ಯಾಚ್ ಫಿಕ್ಸಿಂಗ್ ಅಂತ ನೆಟ್ಟಿಗಾರೆ ಇದನ್ನು ಇದು ಮಾಡಿದ್ದಾರೆ. ಏನು ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಏನು ಒಂದು ಸಮಿತಿಯನ್ನು ಮಾಡಿದ್ದು, ಇದೊಂದು ಮ್ಯಾಚ್ ಫಿಕ್ಸಿಂಗ್ ಅಂತ. ಓಕೆ. ನಾವು ಸಣ್ಣ ಬ್ರೇಕ್ ತಗೊಳ್ಳೋ. ಬ್ರೇಕ್ ನಂತರ ಈ ಒಂದು ವಿಚಾರದ ಬಗ್ಗೆ ನಮ್ಮ ಮಾತುಕತೆ ಮತ್ತೆ ಮುಂದುವರಿತದೆ. ಈಗ ಸಣ್ಣ ಬ್ರೇಕ್.
ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲರ್ಸ್ ಚಾರಿಟೇಬಲ್ ಟ್ರಸ್ಟ್, ಎಸ್ಡಿಎಂ ಕಾಲೇಜು ಉಜಿರೆ, ವಿಕೆ ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್. ರೈತ ಸಂಧಾನದ ಬಗ್ಗೆ ಇವತ್ತಿನ 9ನೇ ಸುತ್ತಿನ ರೈತ ಸಂಧಾನ ಕೇಂದ್ರ ಸರ್ಕಾರ ಮತ್ತು ರೈತರ ಮುಖಂಡರುಗಳ ಜೊತೆಗೆ ನಡೆದಂಥ ಸಂಧಾನ ಮತ್ತೆ ಅದು ಮುರಿದು ಬಿದ್ದಿದೆ. ಇವತ್ತಿನ ಮಾತುಕತೆ ಮುರಿದು ಬೀಳುತ್ತೆ ಅನ್ನುವುದು ಇವತ್ತು ಏನು ಈ ಸಭೆ ಆರಂಭವಾಗುವುದಕ್ಕಿಂತ ಮೊದಲೇ ರೈತರ ವಲಯದಲ್ಲಿ, ರೈತ ಸಂಘಟನೆಗಳ ವಲಯದಲ್ಲಿ ಚಾಲ್ತಿಯಲ್ಲಿತ್ತು. ಇವತ್ತಿನ ಮಾತುಕತೆ ಏನು ಯಾವ ಕಾರಣಕ್ಕೂ ಅದು ಯಶಸ್ವಿಯಾಗೋ ಸಾಧ್ಯತೆ ಇಲ್ಲ ಅಂತ. ಸೊ ಈ ವಿಚಾರವಾಗಿ ನಾವು ಇವತ್ತು ಮಾತಾಡ್ತಾ ಇದ್ದೇವೆ. ನಮ್ಮ ಜೊತೆಗೆ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರು, ಪ್ರೇಮನಾಥ್ ಶೆಟ್ಟಿ ಬಾಳ್ತಿಲ್ ಅವರು, ಸುಧಾಕರ್ ಜೈನ್ ಅವರಿದ್ದಾರೆ. 3 ಮಂದಿ ಕೂಡ ಕರ್ನಾಟಕ ರಾಜ್ಯ ರೈತ ಸಂಘಟನೆಯ ಮುಖಂಡರುಗಳು. ಏನು ಇವತ್ತಿನ ಅಂದರೆ 52ನೇ ದಿವಸಕ್ಕೆ ಈ ಒಂದು ಪ್ರತಿಭಟನೆ ದಿಲ್ಲಿ ಗಡಿಯಲ್ಲಿ ನಡೀತಾ ಇರುವಂಥ ಲಕ್ಷಾಂತರ ಜನ ಭಾಗವಹಿಸಿರುವಂಥ, ರೈತರು ಭಾಗವಹಿಸಿರುವಂಥ ಈ ಒಂದು ಪ್ರತಿಭಟನೆ ಏನು ಒಂದು ಹಂತದಲ್ಲಿ ಅಂದರೆ ಯಾವಾಗ ಸುಪ್ರೀಂ ಕೋರ್ಟ್ ಮಧ್ಯಪ್ರವೇಶ ಮಾಡಿ ಸಮಿತಿಯೊಂದನ್ನು ನೇಮಕ ಮಾಡಿತೋ, ರೈತರ ಅಹವಾಲನ್ನು ಈ ಸಮಿತಿಯ ಮುಂದೆ ರೈತರು ಬಂದು ಹೇಳಬಹುದು ಅನ್ನೋ ಸಂದರ್ಭದಲ್ಲಿ, ಅಂದರೆ ಈಗಾಗಲೇ ಕೇಂದ್ರ ಸರ್ಕಾರ ಜಾರಿಗೆ ತಂದಿರುವಂಥ 3 ಕೃಷಿ ಕಾಯ್ದೆಗಳನ್ನು ತಾತ್ಕಾಲಿಕವಾಗಿ ಅದನ್ನು ಏನು ನಾವು ಅದಕ್ಕೆ ತಡೆಯಾಜ್ಞೆ ಕೊಡ್ತೇವೆ. ಆ ಮಧ್ಯೆ ರೈತರುಗಳು ತಮ್ಮ ಅಹವಾಲನ್ನು ನಾವು ಅಂದರೆ ಸುಪ್ರೀಂ ಕೋರ್ಟ್ ನೇಮಕ ಮಾಡಿರೋ ಸಮಿತಿಯ ಮುಂದೆ ಹೇಳಬಹುದು ಅನ್ನೋದನ್ನು ಮಂಡಿಸಿತ್ತು. ಒಂದು ಕ್ಷಣಕ್ಕೆ ಒಮ್ಮೆ ರೈತರಿಗೆ ಒಂದು ತಕ್ಕ ಮಟ್ಟಿಗೆ ಅದನ್ನು ಖುಷಿಯಾಗಿತ್ತು. ಆದರೆ ಅಷ್ಟೇ ಬೇಗವಾಗಿ ರೈತರು ಇದು ಕೇಂದ್ರ ಸರ್ಕಾರದ ಹುನ್ನಾರ, ಅಂದರೆ ಚಳವಳಿಯನ್ನು ಹತ್ತಿಕ್ಕೋ ಹುನ್ನಾರ ಅಂತ ತಿಳ್ಕೊಂಡ್ರು. ಯಾಕಂತ ಹೇಳಿದ್ರೆ ಆ ಸಮಿತಿಯಲ್ಲಿ ಇದ್ದಂಥ ಎಲ್ಲ 4 ಮಂದಿ ಕೂಡ ಆ ಮಸೂದೆಯನ್ನು ಒಂದು ಸಮಯದಲ್ಲಿ ಬೆಂಬಲಿಸುವವರು, ಸಮರ್ಥನೆ ಮಾಡಿಕೊಂಡವರು. ಈಗ ನಾವು ದಿಲ್ಲಿಯಿಂದ ನಮ್ಮ ಪ್ರತಿನಿಧಿ ಶಶಾಂಕ್ ಅವರು ಇವತ್ತಿನ ವರದಿಯಲ್ಲಿ ನೀವು ನೋಡಿದರೆ ದೃಶ್ಯದಲ್ಲಿ, ಮತ್ತು ಅವರು ಹೇಳಿದ ಒಟ್ಟು ಇವತ್ತಿನ ಘಟನಾವಳಿಗಳನ್ನು ಅವರು ಹೇಳಿದರು ವಿವರವಾಗಿ. ಇವತ್ತು ಏನು ನಿಮ್ಮ ರೈತ ಸಂಘಟನೆಗಳು ಇವತ್ತಿನ ಸಭೆಯಲ್ಲಿ ಭಾಗವಹಿಸಿದ ಸಂದರ್ಭದಲ್ಲಿ ಏನಾಯಿತು, ಆನಂತರ ಇವಾಗ ಸಂಜೆ ರೈತ ಪ್ರತಿನಿಧಿಗಳು ಬಿಡುಗಡೆ ಮಾಡಿದಂಥ ಮಾಧ್ಯಮ ಹೇಳಿಕೆ ಪ್ರಕಟಣೆ, ಅಂದರೆ ಯಾವುದೇ ಕಾರಣಕ್ಕೂ ನಾವು ನಮ್ಮ 26ನೇ ತಾರೀಕು ನಡೆಯುವಂಥ ಪರೇಡ್ ಅಥವಾ ರೈತರ ಪರೇಡ್ ಅಥವಾ ಟ್ರ್ಯಾಕ್ಟರ್ ರ್ಯಾಲಿಯನ್ನು ನಿಲ್ಲಿಸುವುದಿಲ್ಲ. ಒಂದು ಜೊತೆಗೆ ನಾಡಿದ್ದು 19ನೇ ತಾರೀಕಿಗೆ ಸುಪ್ರೀಂ ಕೋರ್ಟ್ನ ನೇಮಕ ಮಾಡಿದೆಯ ಸಮಿತಿಯ ಮುಂದೆ ನಾವು ಹಾಜರಾಗುವುದಿಲ್ಲ ಅನ್ನೋದನ್ನು ಹೇಳಿದ್ದಾರೆ. ಇದು ಸುಧಾಕರ್ ಜೈನ್ ಅವರೇ, ಬಹುಶಃ ಭಾರಿ ದೊಡ್ಡ ಒಂದು ಬಿಕ್ಕಟ್ಟಿನ ಪರಿಸ್ಥಿತಿ ಎದುರಾಗುತ್ತೋ ಅಂತ ಕಾಣಿಸ್ತಾ ಉಂಟು. ಅದೇ ನಾನು ಹೇಳ್ತಾ ಇದ್ದೀನಿ, ಬಿಕ್ಕಟ್ಟಿನ ಪರಿಸ್ಥಿತಿ ಮುಂದುವರಿಯುತ್ತಿದೆ. ಆ ಮುಂದುವರಿಯಿದೆ ಇದಕ್ಕೊಂದು ಪರಿಹಾರ ಖಂಡಿತ ಸಿಗುವುದಿಲ್ಲ. ಕಾರಣ ಇದು ಏನೊಂದು ಆಟ ಆಡಿಸುವಂತ ಒಂದು ವ್ಯವಹಾರ ಆಗಿದೆ. ಸುಪ್ರೀಂ ಕೋರ್ಟ್ ಅನ್ನು ಹಿಡ್ಕೊಂಡು ನಮ್ಮ ಗವರ್ಮೆಂಟ್ ಸರ್ಕಾರ ಇದು ಆಟ ಆಡಿಸುವಂತ ಒಂದು ಹುನ್ನಾರ ಇದು. ಅಂದರೆ ರೈತರನ್ನು ಅಟ್ ಎನಿ ಕಾಸ್ಟ್ ಪ್ರತಿಭಟನೆ ಸ್ಥಳದಿಂದ ಎಬ್ಬಿಸಬೇಕು. ಅದು ಎಬ್ಬಿಸುವಂತ ವಿಷಯನೇ ಇಲ್ಲ, ಅದು ಆಗುವುದೇ ಇಲ್ಲ. ಇದರಲ್ಲಿ ಒಂದು ಕರೆಕ್ಟ್ ಆದ ಕೃಷಿ ಮಸೂದೆಗಳನ್ನು ಅದನ್ನು ತೆಗೆಯದೆ ಇದು ಪರಿಹಾರ ಆಗುವುದಿಲ್ಲ. ಇವರು ಯಾವ ರೀತಿಯ ಒಂದು ಆಟ ಆಡಿದ್ರು ಇಲ್ಲಿ ನಡೆಯುವುದಿಲ್ಲ. ಈಗ ನೀವು ನಿಮ್ಮ ರೈತ ಸಂಘಟನೆಗಳು ತಳಮಟ್ಟದಿಂದ ಕೇಂದ್ರ ಮಟ್ಟದ ತನಕ ಎಲ್ಲರೂ ಕೇಳುವಂಥದ್ದು, ಕೇಂದ್ರ ಸರ್ಕಾರ ಸುಗ್ರೀವಾಜ್ಞೆ ಮೂಲಕ ಜಾರಿಗೆ ತಂದಿರೋ 3 ಕೃಷಿ ಮಸೂದೆಗಳನ್ನು ಹಿಂಪಡಿಬೇಕು ಅಂತ. ಬಟ್ ಇವತ್ತು ಸರ್ಕಾರ ಮತ್ತೆ ಹೇಳ್ತಾ ಉಂಟು, ಅಥವಾ ನಿಮ್ಮ ಮೇಲೆ ಸ್ವಲ್ಪ ಏನು ಸಾಫ್ಟ್ ಕಾರ್ನರ್ ತೋರಿಸಿ ನಿಮ್ಮ ಏನು ರೈತ ಸಂಘಟನೆಗಳ ಮೇಲೆ. ಇದುವರೆಗೆ ಆವಾಗ ಓಸ್ವಾಲ್ಡ್ ಫರ್ನಾಂಡಿಸ್ ಅವರು ಹೇಳ್ತಾ ಇದ್ದ ಹಾಗೆ ಸಭೆ ಕರೆದರೆ ತಾಸುಗಟ್ಟಲೆ ತಡವಾಗಿ ಸಚಿವರುಗಳು ಬರ್ತಾ ಇದ್ದರು. ಇವತ್ತು ತಮ್ಮ ಟೋನ್ ಏನು ಮಾತಿನ ದಾಟಿಯನ್ನು ಸ್ವಲ್ಪ ಬದಲಾಯಿಸ್ತಾರೆ. ರೈತ ಮುಖಂಡರುಗಳೇ, ನೀವು ಸ್ವಲ್ಪ ಮೃದುವಾಗಿ ಅಂತ. ಇದು ಜೈನ್ ಅವರೇ, ಮೃದುವಾಗ್ತೀರಾ ಅಂತ ಕೇಳೋದು. ಇಲ್ಲ, ಮೃದುವಾಗುವ ವಿಚಾರಣೆ ಇಲ್ಲಿ ಬರುವುದಿಲ್ಲ. ನಾವು ಕರೆಕ್ಟ್ ಆಗಿ ಸ್ಟಡಿಯಾಗಿ ನಿಂತೇವೆ ಎಲ್ಲ ರೈತರು. ಇಲ್ಲಿಂದಲ್ಲ, ಇಡೀ ದೇಶದ ರೈತರು ಈಗ 26ನೇ ತಾರೀಕಿಗೆ ಏನಾಗ್ತದೆ ಅಂತ ಜನಸಾಮಾನ್ಯರಿಗೆ, ದೇಶದ ಎಲ್ಲಾ ಜನಗಳಿಗೆ, ಎಲ್ಲಾ ಮಾಧ್ಯಮ ವರ್ಗದವರಿಗೂ ಇದು ಅರ್ಥ ಆಗ್ತದೆ. ಆದ್ರೆ ಈ ಮಾಧ್ಯಮಗಳು ಸಹ ನಮ್ಮ ಪರವಾಗಿ ಇಲ್ಲ ಅಂತ ಸ್ಪಷ್ಟವಾಗಿ ನಮ್ಗೆ ಗೊತ್ತಾಗ್ತದೆ. ಈಗ ನೀವು ಮಾಧ್ಯಮಗಳು ಇಲ್ಲ ಖಂಡಿತವಾಗಿಯೂ ಇಲ್ಲ. ಯಾಕಂತ ಹೇಳಿದ್ರೆ 52ನೇ ದಿವಸದ ಇವತ್ತು ಪ್ರತಿಭಟನೆ ನಡೀತಾ ಉಂಟು. ಮೊನ್ನೆ ಕಳೆದ ವಾರ ನ್ಯಾಷನಲ್ ಜಿಯೋಗ್ರಫಿ ಅನ್ನುವ ಅಂತಾರಾಷ್ಟ್ರೀಯ ಮಾಧ್ಯಮ ಹೇಳ್ತಾ ಉಂಟು, ಭಾರತ ದೇಶದಲ್ಲಿ ಬಹುದೊಡ್ಡ ರೈತರ ಒಂದು ಏನು ಚಳವಳಿ ನಡೀತಾ ಉಂಟು, ಎಲ್ಲೂ ಕೂಡ ಭಾರತದ ಮಾಧ್ಯಮಗಳು ಅದನ್ನು ತೋರಿಸಬೇಕಾದ ರೀತಿಯಲ್ಲಿ ತೋರಿಸ್ತಾ ಇಲ್ಲ ಅಂತ. ಈ ನಡುವೆ ನಾನು ನಿಮ್ಮ ಗಮನಕ್ಕೆ ತರುತ್ತೇನೆ, ನೀವು ಕೂಡ ನೋಡಿರ್ಬೋದು. ಇವತ್ತು ಬೆಳಿಗ್ಗೆ, ಇವತ್ತು ಏನು 15ನೇ ತಾರೀಕು ಅಲ್ವಾ, ಇವತ್ತು ಝೀ ನ್ಯೂಸ್ನಲ್ಲಿ ಅವರು ವರದಿ ಮಾಡಿದ್ದಾರೆ, ರೈತರ ಹೋರಾಟ ಖಾಲಿಸ್ತಾನದ ಯೋಜನೆ ಅಂತ. ಅಂದರೆ ಇಡೀ ಹೋರಾಟವನ್ನು ಹಾದಿ ತಪ್ಪಿಸುವಂಥ. ಈ ಮೊದಲು ಇದನ್ನು BJPಯವರು ಅವರ ಬೆಂಬಲಿಗರೆಲ್ಲ ಹೇಳ್ತಾ ಇದ್ದರು. ಆಮೇಲೆ ನಿಧಾನಕ್ಕೆ ಅವರು ಕೂಡ ಪರಿಸ್ಥಿತಿ ಅರಿವಾಯಿತು ಅವರಿಗೆ.
ರೈತರನ್ನು ಟೀಕೆ ಮಾಡಿದರು, ಏನು ಚಳವಳಿಯನ್ನು ಟೀಕೆ ಮಾಡಿದರು, ನಕ್ಸಲರು, ಕಾಂಗ್ರೆಸ್ಸಿಗರು, ಮುಸ್ಲಿಮರು, ಭಯೋತ್ಪಾದಕರು ಅಂತೆಲ್ಲ ಹೇಳಿದರು. ಈಗ ಅವರೇನು ಸ್ವಲ್ಪ ಮೈಲ್ಡ್ ಆಗಿದ್ದಾರೆ. ಈಗ ಒಂದು ಮೀಡಿಯಾಗಳು, ಕೆಲವು ಸುಮ್ಮನಿದ್ದ ಮೀಡಿಯಾಗಳು ಇವತ್ತು ಜಿ ನ್ಯೂಸ್ ವರದಿ ಮಾಡಿರುವಂಥದ್ದು ರೈತ ಹೋರಾಟ ಖಾಲಿಸ್ತಾನದ ಪರವಾಗಿದೆ ಅಂತ. ಸೊ ಅದಕ್ಕೆ ನಿಮ್ಮ ಕಿಸಾನ್ ಏಕ್ತಾ ಮೋರ್ಚಾ ಇದೆ ಅಲ್ವಾ, ಇಡೀ ಈ ನಿಮ್ಮ ಹೋರಾಟವನ್ನು ಸಂಘಟಿಸ್ತಾ ಇರುವಂಥ ರೈತರ ಸಂಘಟನೆ ಟ್ವಿಟರ್ನಲ್ಲಿ ಅದಕ್ಕೆ ಪ್ರತಿಕ್ರಿಯೆ ಕೂಡ ಕೊಟ್ಟಿದ್ದಾರೆ. ಭ್ರಷ್ಟ ಹಾಗೂ ಏನು ಸುಳ್ಳು ವಿಷಯವನ್ನು ಹರಡುವಂಥ ಏನು ಮಾಧ್ಯಮದ ಧೋರಣೆಗಳಿಂದ ರೈತರು ಎಚ್ಚರ ಆಗಿರಬೇಕು ಅಂತ ಹೇಳಿದ್ದಾರೆ. ಮತ್ತು ನೇರವಾಗಿ ಜಿ ನ್ಯೂಸ್ನ ಸಂಸ್ಥಾಪಕ ಸುಭಾಷ್ ಚಂದ್ರ ಅವರನ್ನೇ ಅವರು ಪ್ರಶ್ನೆ ಮಾಡಿದ್ದಾರೆ. ಈ ಹಿಂದೆ ನೀವು ರಾಜ್ಯಸಭೆ ಸದಸ್ಯರಾದಾಗ ಎಸ್ ಬ್ಯಾಂಕ್ ಬಗ್ಗೆ ಏನು ಹೇಳಿದ್ದೀರಿ ನೀವು ಅಂತ ಕೇಳಿದ್ದಾರೆ. ನಿಮ್ಮ ಯಾರು ರೈತ ಏಕ್ತಾ ಮೋರ್ಚಾನವರು. ಆಮೇಲೆ ಅವರು ಎಸ್ ನೀವು ಜಿ ನ್ಯೂಸ್ನವರು ಹೇಳಿದ್ದಾರೆ, ಕೆನಡಾದಲ್ಲಿ ಕುಳಿತಿರುವ ಪ್ರತ್ಯೇಕವಾದಿ ಸಂಘಟನೆಗಳು ರೈತರ ಹೋರಾಟದಲ್ಲಿ ರೈತ ನಾಯಕರು ಏನು ಮಾಡಬೇಕು ಏನು ಮಾಡಬಾರದು ಅನ್ನೋದನ್ನು ಹೇಳ್ತಾರೆ ಅಂತ. ಅದಕ್ಕೆ ನಿಮ್ಮ ರೈತ ಮೋರ್ಚಾದವರು ಪ್ರತಿಕ್ರಿಯೆ ಕೊಟ್ಟಿದ್ದಾರೆ. ತಿಹಾರ್ ಜೈಲಿನಿಂದ ಹೊರಗೆ ಬಂದ ರೈತ ದಳ್ಳಾಳಿಗಳು ಏನು ಮಾಡಬೇಕು ಎಂಬುದನ್ನು ನಿರ್ಧರಿಸುತ್ತಾನಾ ಅಂತ. ಇದಕ್ಕೆ ವಿರುದ್ಧವಾಗಿ ನಮ್ಮ ಹಿಂದಿ ಚಲನಚಿತ್ರ ಹಿರಿಯ ನಟ ಒಬ್ಬರು ಮಿಥುನ್ ಚಕ್ರವರ್ತಿ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಇಂಥ ಮಾಧ್ಯಮಗಳು ಇದ್ದಿದ್ರೆ ನಮಗೆ ಬ್ರಿಟಿಷರ ಕೈಯಿಂದ ಸ್ವಾತಂತ್ರ್ಯನೇ ಸಿಗ್ತಾ ಇರಲಿಲ್ಲ, ಬ್ರಿಟಿಷರಿಂದ ದುಡ್ಡು ಪಡೆದು ಇವರು ಸ್ವಾತಂತ್ರ್ಯವನ್ನು ಅದ್ಮುತ್ತಾ ಇದ್ರು, ಸ್ವಾತಂತ್ರ್ಯ ಸಿಗ್ತಾ ಇರಲ್ಲ ಅಂತ ಒಂದು ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ನಮ್ಮ ಈ ಚಳವಳಿಗೆ ಪೂರಕವಾಗಿ ಮಾಧ್ಯಮಗಳು ಇದ್ದಿದ್ರೆ ಸ್ವಾತಂತ್ರ್ಯನೇ ಸಿಗ್ತಾ ಇರಲಿಲ್ಲ ಭಾರತಕ್ಕೆ ಅನ್ನೋ ಒಂದು ಸ್ಟೇಟ್ಮೆಂಟ್ ಅನ್ನು ಕೊಟ್ಟಿದ್ದಾರೆ. ಅಂದರೆ ಚಳವಳಿ ಈಗ ಎಷ್ಟು ಸಣ್ಣ ಚಳವಳಿ ಇರಬಹುದು ಅಥವಾ ದೊಡ್ಡದೇ ಇರಬಹುದು, ಅಲ್ಲಿ ಚಳವಳಿಗೆ ಕುಳಿತವನು ಸುಮ್ಮನೆ ಬಂದು ಕೂತ್ಕೊಳ್ಳೋದಿಲ್ಲ. ಏನೋ ನ್ಯಾಯ ಅಥವಾ ಏನೋ ಅನ್ಯಾಯಕ್ಕೆ ಒಳಗಾಗಿರ್ತಾನೆ. ಸೊ ಆ ಪರವಾಗಿ ಬಂದು ಕೂತ್ಕೊಂಡಿರ್ತಾನೆ. ಯಾವುದೇ ವ್ಯಕ್ತಿ ಯಾವುದೇ ಸಂಘಟನೆ ಒಂದು ಚಳವಳಿಗೆ ಕುಳಿತುಕೊಳ್ಬೇಕಂತ ಇದ್ದರೆ ಅವನು ಎಲ್ಲ ಆತನ ನ್ಯಾಯ ಕೇಳುವಂಥ ಮಾರ್ಗಗಳು ಬಂದಾದಾಗ ಮಾತ್ರ ಬಂದು ಕೂತ್ಕೊಂಡಿರ್ತಾನೆ. ಸೊ ಅಂಥ ಸಂದರ್ಭದಲ್ಲಿ ಅವರ ಚಳವಳಿಗಳನ್ನು ಅದು ಮಂಗಳೂರಿನ ವಿಧಾನಸೌಧದಲ್ಲಿ ಮುಂದೆ ಇರ್ಬೋದು, ಏನು ಮಿನಿ ವಿಧಾನಸೌಧದ ಮುಂದೆ ಇರ್ಬೋದು, ಅಥವಾ ನಿಮ್ಮ ಬಂಟ್ವಾಳದ ಮಿನಿ ವಿಧಾನಸೌಧದ ಮುಂದೆ ಇರ್ಬೋದು, ನಿಮ್ಮ ಬೆಳ್ತಂಗಡಿಯ ಮಿನಿ ವಿಧಾನಸೌಧದ ಮುಂದೆ ಇರ್ಬೋದು. ಯಾವನೇ ಒಬ್ಬ ಹಕ್ಕುಪತ್ರ ಸಿಗಲಿಲ್ಲ, ಸರಿಯಾದ ದಾರಿ ಇಲ್ಲ, ರಸ್ತೆ ಇಲ್ಲ ಅಂತೇಳಿ ಚಳವಳಿಗೆ ಕುಳಿತಾಗ ಅವನನ್ನು ಅಪಹಾಸ್ಯ ಮಾಡುವುದು ಅದು ಯಾವ ಕಾರಣಕ್ಕೂ ನ್ಯಾಯ ಅಲ್ಲ. ಅದು ಇಷ್ಟರವರೆಗೆ ನೋಡಿ, ನಮ್ಮ ನಮ್ಮ ಜಿಲ್ಲೆಯಲ್ಲಿ ಆಗಿರ್ಬೋದು, ದೇಶದಲ್ಲಿ ಆಗಿರ್ಬೋದು, ಬೇರೆ ಬೇರೆ ಕೆಲವು ವಿಚಾರಗಳಲ್ಲಿ ಇವರು ಹೋರಾಟ ಮಾಡ್ತಾ ಇದ್ದಾರೆ, ಹಾಗೆ ಹೀಗೆ ಅಂತ ಕೆಲವು ಜನರು ಮಾತಾಡ್ತಾ ಇದ್ರು. ಈಗ ಆಡಳಿತ ನಡೆಸುವ ಒಂದು ಪಕ್ಷ ಹೀಗೆ ಮಾತಾಡ್ತದೆ ಅಂದ್ರೆ ಇದು ನೋಡಿ, ಇಲ್ಲಿ ನೋಡಿ, ಈ ಜಿಲ್ಲೆಯಲ್ಲಿ ಇವತ್ತು ಉಡುಪಿ ಜಿಲ್ಲೆಯ ಸಂಸದೆ, ಅದೇ ರೀತಿ ಈ ಜಿಲ್ಲೆಯ ಸಂಸದ ಏನ್ ಹೇಳಿದ್ರು, ಇವರು ಅರ್ಬನ್ ನಕ್ಸಲರು ಅಂತ ಹೇಳಿದ್ರು. ಹಾಗಾದ್ರೆ ಇವರು ಎತ್ತಿನಾಳ ಹೋರಾಟ ಮಾಡಿದ್ರು, ಇವರು ಚಳವಳಿ ಎತ್ತಿನಹೊಳೆ ಹೋರಾಟ ಮಾಡಿದವರು ಮಾಡ್ಲಿಲ್ವಾ? ಇವರು ಹೋರಾಟ ಮುಳುಗಿ ಹೋಯ್ತು. ಇವರು ಇಂಡೋ ಸ್ವಲ್ಪನ ವಿಚಾರದಲ್ಲಿ ಇದೇ ಶೋಭಾ ಕರಂದ್ಲಾಜೆ ಇಲ್ಲಿ ಏನು ನಮ್ಮ ಇವರು ಸಾಮಾಜಿಕ ಕಾರ್ಯಕರ್ತರ ಅಂತ ಶಾನ್ಭೋಗ್ ಅವ್ರ ಹತ್ರ ಏನು ಮಾಹಿತಿಯನ್ನು ಪಡ್ಕೊಂಡು ದೆಹಲಿಗೆ ಓಡ್ಲಿಲ್ವಾ? ಏನು ಯುರೋಪ್ ಇಲ್ಲಿ ಸರ್ಕಾರ ಇರುವ ಸಂದರ್ಭದಲ್ಲಿ ಏನು ಇದನ್ನು ನಾವು ನಿಲ್ಲಿಸ್ತೇವೆ ಅಂತ ಓಡ್ಲಿಲ್ವ ಇವರು? ಆಗ ಇವರು ಅಲ್ಲಿ ಹೋಗಿ ಯಾಕೆ ವಾಪಸ್ ಬಂದ್ರು? ಎಷ್ಟು ಸ್ಪೀಡಲ್ಲಿ ಹೋದ್ರು ಇವರು ಡೆಲ್ಲಿಗೆ? ಅಲ್ಲಿ ಅಂದ್ರೆ ಇಂಡೋ ಸ್ವಲ್ಪ ತಯಾರಾಗ್ತಿರುವುದು ಗಡ್ಕರಿ ಅವರ ಫ್ಯಾಕ್ಟರಿಯಲ್ಲಿ. ಅದಕ್ಕೋಸ್ಕರ ಅಲ್ಲಿ ಅವರು ಇವರ ಮುಖಕ್ಕೆ ಬಾಯಿಗೆ ಪ್ಲಾಸ್ಟರ್ ಹಾಕಿ ಅವರು ಕಳಿಸಿದ್ರು. ಈಗ ಎತ್ತಿನಹೊಳೆ ಹೋರಾಟವನ್ನು ನಾವು ನೋಡಿದ್ದೇವೆ. ಎತ್ತಿನಹೊಳೆಯಲ್ಲಿ ಇಲ್ಲಿ ಮಂಗಳೂರಲ್ಲಿ ಕುಳಿತುಕೊಂಡು ಹೇಳಿದ್ರು ಎತ್ತಿನಹೊಳೆ ಪ್ರಾಜೆಕ್ಟ್ ಆಗ್ಲಿಕ್ಕೆ ನಾವು ಬಿಡುದಿಲ್ಲ. ಆಚೆ ಏನು ಶಿರಾಡಿ ಅಥವಾ ಚಾರ್ಮಾಡಿ ಘಾಟಿ ದಾಟಿ ಹೋದ ಮೇಲೆ ಹೇಳಿದ್ರು ಎತ್ತಿನಹೊಳೆ ಯೋಜನೆ ಆಗ್ಲೇಬೇಕು ಅಂತ ಪಾದಯಾತ್ರೆ ಮಾಡಿದ್ರು. ಈಗ ನೋಡಿ, ಯಡಿಯೂರಪ್ಪನವರು ಹೇಳಿ ಸುಧಾಕರ್ ಜಿ ಅವರು ಪಾದಯಾತ್ರೆ ಮಾಡಿದ್ರು. ಒಟ್ಟು ಹೋರಾಟಗಾರರು ಯಾರು? ಯಡಿಯೂರಪ್ಪನವರು ಏನು ಖಲಿಸ್ತಾನದಿಂದ ಬಂದವರ ಹೋರಾಟಗಳ ಅಲ್ಲ, ನಾನು ಹೇಳುದು ಇವರು ಹೋರಾಟ, ಬಿಜೆಪಿ ಪಕ್ಷದವರು ಹೋರಾಟ ಮಾಡಿದ್ರೆ ಅದು ದೇಶಕ್ಕೋಸ್ಕರ ಹೋರಾಟ, ನ್ಯಾಯಯುತವಾದ ಹೋರಾಟ. ಬಾಕಿದವರು ಮಾಡಿದ್ರೆ ಹೋರಾಟ ಅದು ನ್ಯಾಯಯುತವಾಗಿಲ್ಲ. ಇವತ್ತು ಏನು ಅದು ನಕ್ಸಲರು ಮಾಡುವ ಇವರಿಗೆ ಈಗ ರೈತರು ಕಾರ್ನಲ್ಲಿ ಬಂದ್ರು, ಜೀಪಲ್ಲಿ ಬಂದ್ರಂತ ಹೇಳಿ ತಮಾಷೆ ಮಾಡಿದ್ರು. ಈಗ ರೈತರು ಟ್ರ್ಯಾಕ್ಟರ್ ಅಲ್ಲೇ ಬಂದು ಕುಳಿತಾಗ ಈಗ ಮಾತಿಲ್ಲ. ಅದೇ ನಾನು ಹೇಳುದು, ಇವ್ರಿಗೆ ಈ ತರ ನಮ್ಗೆ ಹಣೆಪಾಟ್ಲಿ ಕಟ್ಲಿಕ್ಕೆ ಇವ್ರ ಅಧಿಕಾರ ಕೊಟ್ಟದಲ್ಲ ನಾವು. ಇವ್ರಿಗೆ ನೋಡಿ, ನಮ್ಮ ಪರವಾಗಿ ಇವರು ಕಾನೂನುಗಳನ್ನು ಮಾಡ್ಬೇಕಿತ್ತು, ನಮ್ಮ ಪರವಾಗಿ ನಮ್ಮ ಹಿತವನ್ನು ಕಾಪಾಡುವಂತ ಕಾನೂನುಗಳನ್ನು ಮಾಡ್ಬೇಕಿತ್ತು. ಅದು ಬಿಟ್ಟು ಇವರು ಕಾರ್ಪೊರೇಟ್ ಸಂಸ್ಥೆಗಳ ಪರವಾಗಿ ಮಾಡ್ತಾರೆ ಅಂತಂದ್ರೆ
ಇದನ್ನ ಪ್ರಶ್ನೆ ಮಾಡಬೇಡ್ವೆ? Yes. ಇನ್ನೊಂದು ಪ್ರಮುಖವಾಗಿ ಇವತ್ತು ನೋಡಿ, ಇವತ್ತು ಅದಾನಿ ಕಂಪನಿ ನಾವು ಹೇಳಿ ಕೊನೆಯದಾಗಿ ಪ್ರಮುಖವಾಗಿ ನಾನು ಒಂದು ಹೇಳಲಿಕ್ಕೆ ಬಯಸ್ತೀನಿ, ಮುಗಿಸ್ತಾ ಇದ್ದೇವೆ. ಇದು ನಮ್ಮ ಭಾರತದ ಎಲ್ಲಾ ರಾಜ್ಯಗಳ ಒಂದು ಒಕ್ಕೂಟ ವ್ಯವಸ್ಥೆಯಲ್ಲಿ ನಡೆಯುವಂತ ಸರ್ಕಾರ ಇದು, ಕೇಂದ್ರ ಸರ್ಕಾರ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳ ಅಭಿಪ್ರಾಯವನ್ನು ಸಂಗ್ರಹಿಸಿ ಇವರು ಈ ಕಾನೂನುಗಳನ್ನು ತರಬೇಕಿದ್ದು. ಇವರು ತನ್ನ ಸರ್ವಾಧಿಕಾರ ಧೋರಣೆಯಿಂದ ಇವರು ಯಾವುದೇ ರಾಜ್ಯದ ಅಭಿಪ್ರಾಯ ಸಂಗ್ರಹಣೆ ಮಾಡದೆ ವಿವಿಧ ತಜ್ಞರ ಹತ್ರ ಚರ್ಚಿಸದೆ ಈ ಕಾನೂನನ್ನು ತಂದಿದ್ದಾರೆ. ಇವತ್ತಾದರೂ ನಾನು ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗೆ ಮನವಿ ಮಾಡೋಕೆ ಇಷ್ಟಪಡ್ತೀನಿ. ಎಲ್ಲಾ ರಾಜ್ಯಗಳ ಮುಖ್ಯಮಂತ್ರಿಗಳು ರೈತರ ಪರವಾಗಿ ನೈತಿಕತೆ ಇದ್ರೆ ಅವರಿಗೆ ರೈತರ ಬಗ್ಗೆ ಒಂದು ಪತ್ರವನ್ನು ಬರೀಬೇಕು ಪ್ರಧಾನಿಗೆ. ಎಲ್ಲಾ ರಾಜ್ಯಗಳು ಇದಕ್ಕೆ ವಿರೋಧವನ್ನು ವ್ಯಕ್ತಪಡಿಸಬೇಕು ಅಂತ ನಾನು ಅವರಲ್ಲಿ ಮನವಿ ಮಾಡ್ಲಿಕ್ಕೆ ಈ ಸಂದರ್ಭದಲ್ಲಿ ಇಚ್ಛೆ ಪಡ್ತೀನಿ. ಇವತ್ತು ನೋಡಿ, ಇವತ್ತು ಅದಾನಿ ಕಂಪನಿಯದ್ದು ಏನು 4.5 ಲಕ್ಷ ಕೋಟಿ ರೂಪಾಯಿ ಸಹ ಬ್ಯಾಂಕ್ ಕಟ್ಟುವಂತ ದುಡ್ಡು ಬಾಕಿ ಇದೆ, ಅದನ್ನು ಕಟ್ತಾ ಇಲ್ಲ. ಅದು ಬಿಟ್ಟು 6-7 ಏರ್ಪೋರ್ಟ್ಗಳನ್ನು ಇವರು ಖರೀದಿ ಮಾಡಿದ್ದಾರೆ. ಇವತ್ತು ಕೋಟ್ಯಾಂತರ ಏನು 2 ವರ್ಷಕ್ಕೊಮ್ಮೆ ಇವರ ಆದಾಯ ಡಬಲ್ ಆಗ್ತಾ ಇದೆ. ಆದ್ರೂ ಬ್ಯಾಂಕ್ಗಳನ್ನು ಮುಳುಗಿಸುವ ವಿಚಾರದಲ್ಲಿ ಅವರು ಇದ್ದಾರೆ. ಇವತ್ತು ಕೆಲವು ಬ್ಯಾಂಕ್ಗಳನ್ನೇ ಅವ್ರಿಗೆ ಕೊಡ್ಲಿಕ್ಕೆ ಈ ದೇಶದ ಪ್ರಧಾನಮಂತ್ರಿ ಅವರು ಹೊರಟಿದ್ದಾರೆ, ಅದಾನಿ ಅವರಿಗೆ. ನೋಡಿ, ಇದು ವ್ಯತ್ಯಾಸ ನೋಡಿ. ಅದಾನಿ. ಹೌದು. ಥ್ಯಾಂಕ್ ಯು. ಈ ಒಂದು ಮಾತುಕತೆಯಲ್ಲಿ ಸಂವಾದದಲ್ಲಿ ಭಾಗವಹಿಸಿದಂಥ ಓಸ್ವಾಲ್ಡ್ ಪ್ರಕಾಶ್ ಫರ್ನಾಂಡಿಸ್ ಅವರಿಗೆ ನಾನು ಪ್ರೀತಿಯ ಧನ್ಯವಾದವನ್ನು ಸಮರ್ಪಣೆ ಮಾಡ್ತಾ ಇದ್ದೇನೆ. ಅದೇ ರೀತಿ ಪ್ರೇಮನಾಥ್ ಶೆಟ್ಟಿ ಅವರು ಕೂಡ ಪ್ರೀತಿಯ ಧನ್ಯವಾದಗಳು. ಅದೇ ರೀತಿ ಸುಧಾಕರ್ ಜೈನ್ ಅವರಿಗೆ ಕೂಡ ಪ್ರೀತಿಯ ಧನ್ಯವಾದಗಳು. ವೀಕ್ಷಕರೇ, ಕೇಂದ್ರ ಸರ್ಕಾರ ಮತ್ತು ರೈತ ಸಂಘಟನೆಗಳು ನಡೆದ 9ನೇ ಸುತ್ತಿನ ಮಾತುಕತೆ ಕೂಡ ಅದು ಮುರಿದು ಬಿದ್ದಿದೆ. ಈ ನಡುವೆ ಇವತ್ತು ಏನು ಕೇಂದ್ರದಲ್ಲಿ ಅಂದರೆ ದಿಲ್ಲಿನಲ್ಲಿ ಪ್ರತಿಭಟನೆಯನ್ನು ನಡೆಸ್ತಾ ಇರುವಂಥ ಅಥವಾ ಚಳವಳಿಯನ್ನು ನಡೆಸ್ತಾ ಇರುವಂಥ ರೈತ ಸಂಘಟನೆಗಳು 40 ರೈತ ಸಂಘಟನೆಗಳ ಮುಖಂಡರುಗಳು ಜಂಟಿಯಾಗಿ ಮತ್ತೊಮ್ಮೆ ಹೇಳಿಕೆ ಕೊಟ್ಟಿದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ನಮ್ಮ ಹೋರಾಟದಿಂದ ನಾವು ಹಿಂದಕ್ಕೆ ಸರಿಯುವುದಿಲ್ಲ. ಜೊತೆಗೆ ಸುಪ್ರೀಂ ಕೋರ್ಟ್ ನೇಮಿಸಿರುವಂಥ ಸಮಿತಿಯ ಮುಂದೆ ನಾವು ಅಹವಾಲನ್ನು ಮಂಡಿಸುವುದಿಲ್ಲ. ಜೊತೆಗೆ 26ನೇ ತಾರೀಕಿಗೆ ನಡೆಯುವಂಥ ನಮ್ಮ ರೈತರ ಪೆರೇಡ್ನಿಂದ ಕೂಡ ನಾವು ಹಿಂದಕ್ಕೆ ಸರಿಯುವುದಿಲ್ಲ ಅಂತ. ಮತ್ತೊಮ್ಮೆ ಬಹುದೊಡ್ಡ ಒಂದು ಏನು ಚಳವಳಿಯ ಸ್ವರೂಪ ಅಥವಾ ಒಂದು ಭಾರಿ ಏನು ಬಿಕ್ಕಟ್ಟು ಅಂದರೆ ಸರ್ಕಾರ ಮತ್ತು ರೈತರ ನಡುವೆ ಒಂದು ಬಿಕ್ಕಟ್ಟಿನ ಸ್ವರೂಪದಂಥ ಒಂದು ಸನ್ನಿವೇಶ ನಿರ್ಮಾಣವಾದದ್ದು ಕಾಣಿಸ್ತಾ ಉಂಟು. ಬಹುಶಃ ಕೇಂದ್ರ ಸರ್ಕಾರ ಅಥವಾ ಕೇಂದ್ರ ಸರ್ಕಾರದ ಪರವಾಗಿರುವಂಥ ಎಲ್ಲರೂ ಕೂಡ ಮತ್ತೊಮ್ಮೆ ಸರ್ಕಾರದಕ್ಕೆ ಸ್ವಲ್ಪ ಏನು ಒತ್ತಾಯ ಮಾಡುವಂಥ ಅಗತ್ಯತೆ ಇಲ್ಲಿ ಕಾಣಿಸ್ತಾ ಉಂಟು. ಸೊ ಅಂಥ ಒಂದು ಪ್ರಯತ್ನ ನಡೆದರೆ ಮಾತ್ರ ತಕ್ಕ ಮಟ್ಟಿಗೆ ರೈತರ ಜೊತೆಗೆ ಸಂಧಾನ ಯಶಸ್ವಿ ಆಗಬಹುದು ಅನ್ನೋದು ಕಾಣಿಸ್ತಾ ಉಂಟು. ಏನೇ ಈ ಸಂವಾದವನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೇನೆ. ನಮಸ್ಕಾರ. ಪ್ರಚಲಿತ ಈ ಕಾರ್ಯಕ್ರಮದ ಪ್ರಾಯೋಜಕರು ರೋಹನ್ ಕಾರ್ಪೊರೇಷನ್, ಸಹ ಪ್ರಾಯೋಜಕರು ಫಾದರ್ ಮುಲ್ಲಸ್ ಚಾರಿಟೇಬಲ್ ಟ್ರಸ್ಟ್, SDM ಕಾಲೇಜು ಉಜಿರೆ, VK ಫರ್ನಿಚರ್ ಅಂಡ್ ಎಲೆಕ್ಟ್ರಾನಿಕ್ಸ್.